ನಮಸ್ತೆ. ಸಿದ್ಧಾ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಚಾರ, ನಿನ್ನೆಯ ದಿನ 7 ದಿನದ ಪ್ರವಾಸ, ವಿದೇಶ ಪ್ರವಾಸವನ್ನು ಮುಗಿಸಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತೆ ದೆಹಲಿಗೆ ಆಗಮಿಸಿದ್ದಾರೆ. ಈ ಹೊತ್ತಲ್ಲಿ ದೇಶದಲ್ಲೊಂದು ಚರ್ಚೆ ನಡೀತಾ ಇದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಕೇವಲ ವಿದೇಶ ಪ್ರವಾಸ ಮಾಡಿದ್ದು ಮಾತ್ರ, ಅವರು ಫಾರಿನ್ನಲ್ಲೇ ತಿರುಗಾಡಿದ್ದು, NRI ಪ್ರಧಾನಮಂತ್ರಿಯವರು, ಈ ರೀತಿಯ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ಜನರ ನಡುವೆ ಆಗಿರಬಹುದು, ಹರಿದಾಡ್ತಾ ಇದೆ. ಅವರು ಕೇವಲ ಫಾರಿನ್ಗೆ ಹೋಗೋದೇ ಆಯಿತು, ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅಥವಾ ಫಾರಿನ್ಗೆ ಹೋಗಿ ದೇಶಕ್ಕೆ ಏನು ಲಾಭ ಆಗಿದೆ, ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸೊ ಈ ಬಗ್ಗೆ ನಾವು ಕಾಂಗ್ರೆಸ್ ಮತ್ತು BJPಯ ನಾಯಕರನ್ನು ಕೂಡ ಮಾತಾಡಿಸಬೇಕು. ಏನು ಕತೆ, ಕಾಂಗ್ರೆಸ್ನವರು ಯಾಕೆ ಒಪೋಸ್ ಮಾಡ್ತಾ ಇದ್ದಾರೆ ಮತ್ತು BJPಯವರು ಯಾಕೆ ಕೊಂಡಾಡ್ತಾ ಇದ್ದಾರೆ, ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ನಮ್ಮ ನಾಯಕರು ಫಾರಿನ್ ಟೂರನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಬಹಳ ಇಂದ್ರಲೋಕ ಧರೆಗಿಳಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನೋ ರೀತಿಯಲ್ಲಿ BJP ನಾಯಕರು ಮಾತಾಡ್ತಾ ಇದ್ದಾರೆ. ಯಾಕೆ ಮಾತಾಡ್ತಾ ಇದ್ದೀರಿ, ಇದನ್ನು ಕೇಳಬೇಕು. ಸೊ ಅದಕ್ಕಿಂತ ಮೊದಲು ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರ ಎಷ್ಟೆಲ್ಲ ದೇಶಕ್ಕೆ ತಿರುಗಿದ್ರು ಮತ್ತು ಆ ದೇಶದಲ್ಲಿ ಎಷ್ಟೆಷ್ಟು ದಿನ ಇದ್ರು ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲಿಗೆ 2014ರಲ್ಲಿ ಅವರು ಯಾವ ದೇಶ ತಿರುಗಿದ್ರು ಅನ್ನುವಂಥ ಮಾಹಿತಿ ನಿಮ್ಮ ಮುಂದೆ ಬರ್ತಾ ಇದೆ. ಮೊದಲಿಗೆ 2014 ಮೇ 26ರಂದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. 26ರಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರೆ ಜೂನ್ 2 ಅಂದರೆ ಮುಂದಿನ ತಿಂಗಳು ಜೂನ್ ತಿಂಗಳಲ್ಲಿ ಭೂತಾನ್ ಪ್ರವಾಸವನ್ನ ಮಾಡಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಮೊದಲ ಬಾರಿ ಭೂತಾನ್ಗೆ ಕಾಲಿಟ್ಟಂಥದ್ದು. ಅಲ್ಲಿ 2 ದಿನ ಇದ್ರು. ಅಲ್ಲಿಂದ ಬ್ರೆಜಿಲ್ಗೆ ನಂತರ ಜುಲೈನಲ್ಲಿ ಭೇಟಿ ನೀಡಿದ್ರು. ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋದಂಥದ್ದು. ಅದು ಜೊತೆಗೆ ಬ್ರೆಜಿಲ್ನ ಭೇಟಿ ಕೂಡ, ಬ್ರೆಜಿಲ್ನ ಅಧ್ಯಕ್ಷರ ಜೊತೆಯೂ ಕೂಡ ಮಾತುಕತೆಯನ್ನ ಮಾಡಿದ್ರು. ಇಲ್ಲಿ 2 ದಿನ ಇದ್ರು. ಬ್ರೆಜಿಲ್ನಲ್ಲಿ 2 ದಿನ ಇದ್ರು ನರೇಂದ್ರ ಮೋದಿಯವರು. ಮತ್ತೆ ನೇಪಾಳಕ್ಕೂ ಕೂಡ ಭೇಟಿ ನೀಡಿದ್ರು. ಅದು ಆಗಸ್ಟ್ನಲ್ಲಿ ಭೇಟಿ ನೀಡಿರುವಂಥದ್ದು. ಅಲ್ಲೂ ಕೂಡ ಸ್ಟೇಟ್ ವಿಸಿಟ್, ನೇಪಾಳಕ್ಕೆ ಭೇಟಿ ಮಾಡಿರುವಂಥದ್ದು ಸ್ಟೇಟ್ ವಿಸಿಟ್. 2 ದಿನ ಆಗಸ್ಟ್ನಲ್ಲಿ ನರೇಂದ್ರ ಮೋದಿ ಅವರು ನೇಪಾಳದಲ್ಲಿದ್ದರು. ಆನಂತರ ಜಪಾನಿಗೆ ಭೇಟಿ ಕೊಟ್ಟರು ಆಗಸ್ಟ್ನಲ್ಲಿ. ಅದು ಕೂಡ 5 ದಿನದ ಭೇಟಿಯಾಗಿತ್ತು. ಜಪಾನ್ನ ಪ್ರಧಾನಮಂತ್ರಿಯೊಂದಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಂದರ್ಭದಲ್ಲೇ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಂಥವರು. ಸೊ ಜಪಾನ್ನಲ್ಲಿ 5 ದಿನ ನರೇಂದ್ರ ಮೋದಿಯವರು ಕಾಲ ಕಳೆದ್ರು. ಅಂದರೆ ಅಲ್ಲಿ ಹಲವು ಸಭೆಗಳಲ್ಲಿ ಭಾಗಿಯಾದರು. ಆ ನಂತರ ಸೆಪ್ಟೆಂಬರ್ನಲ್ಲಿ ಅಮೇರಿಕಕ್ಕೆ ಭೇಟಿಯನ್ನು ನೀಡಿದರು ನರೇಂದ್ರ ಮೋದಿಯವರು. ಅಂದರೆ ಕೇವಲ ಅಮೇರಿಕ ಭೇಟಿ ಮಾತ್ರ ಅವರ ಉದ್ದೇಶ ಆಗಿರಲಿಲ್ಲ, ವಿಶ್ವಸಂಸ್ಥೆಯ ಸಭೆಯು ಕೂಡ ಅದೇ ಸಂದರ್ಭದಲ್ಲಿ ನಡೀತಾ ಇತ್ತು. 5 ದಿನದ ಭೇಟಿ ಅದು ಅಮೆರಿಕಕ್ಕೆ. ಕಳೆದ ಸೆಪ್ಟೆಂಬರ್ನಲ್ಲಿ 2014ರ ಸೆಪ್ಟೆಂಬರ್ನಲ್ಲೂ ಕೂಡ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಭೇಟಿ ನೀಡಿದ್ರು. 5 ದಿನ ಭೇಟಿಯಾದಂಥದ್ದು. ಇನ್ನು ಮಯನ್ಮಾರಿಗೆ ಭೇಟಿ ನೀಡಿರುವಂಥದ್ದು ನವೆಂಬರ್ನಲ್ಲಿ. ಅದು ಈಸ್ಟ್ ಏಷಿಯಾ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗಿರುವಂಥದ್ದು. ಮಯನ್ಮಾರ್ ಅಂದರೆ ಬರ್ಮಾ. 3 ದಿನದ ಭೇಟಿ ಮಯನ್ಮಾರ್ನಲ್ಲಿ. ಇನ್ನು ಆಸ್ಟ್ರೇಲಿಯಕ್ಕೂ ಕೂಡ 2014ರ ನವೆಂಬರ್ನಲ್ಲಿ ಭೇಟಿ ನೀಡಿರುವಂಥದ್ದು. G20 ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ, ಜೊತೆಗೆ ಆಸ್ಟ್ರೇಲಿಯಾವನ್ನು ಕೂಡ ವಿಸಿಟ್ ಮಾಡೋದಕ್ಕೆ 5 ದಿನಗಳ ಕಾಲ ಆಸ್ಟ್ರೇಲಿಯಾದಲ್ಲಿದ್ದರು. ಜೊತೆಗೆ ಫಿಜಿ ಅನ್ನುವಂಥ ದೇಶಕ್ಕೆ ನವೆಂಬರ್ನಲ್ಲಿ ಭೇಟಿ ನೀಡಿದರು, 1 ದಿನದ ಭೇಟಿ. ಮತ್ತೆ ನೇಪಾಳಕ್ಕೆ ಮತ್ತೊಮ್ಮೆ ಭೇಟಿ ಕೊಟ್ಟರು. 2014ರಲ್ಲೇ 2ನೇ ಬಾರಿಗೆ ನೇಪಾಳಕ್ಕೆ ಭೇಟಿ ಕೊಟ್ಟದ್ದು. ಇದು ಸಾರ್ಕ್ ಸಭೆಯಲ್ಲಿ ಭಾಗಿಯಾಗೋದಕ್ಕೆ 3 ದಿನ ನೇಪಾಳದಲ್ಲಿ ನರೇಂದ್ರ ಮೋದಿ ಅವರು ಇದ್ರು. ಸೊ 2014ರಲ್ಲಿ ನರೇಂದ್ರ ಮೋದಿ ಅವರು 28 ದಿನ ದೇಶ ಬಿಟ್ಟು ಹೊರಗೆ ಇದ್ರು ಪ್ರಧಾನಮಂತ್ರಿಗಳು. 28 ದಿನ 2014ರಲ್ಲಿ. ಇನ್ನು 2015ರ ಲೆಕ್ಕಾಚಾರ ನಿಮ್ಮ ಮುಂದೆ ಬರ್ತಾ ಇದೆ. 2015ರಲ್ಲಿ ಮೊದಲಿಗೆ ಭೇಟಿ ನೀಡಿದ್ದು ಸೀಶೆಲ್ಸ್ ಅನ್ನುವಂಥ ದೇಶಕ್ಕೆ. ಬಹುಶಃ ಈ ದೇಶ ಬಹಳಷ್ಟು ಜನರಿಗೆ ಅಪರಿಚಿತ ದೇಶ, ನನ್ನನ್ನೂ ಸೇರಿಸಿದಂತೆ. ನರೇಂದ್ರ ಮೋದಿ ಅವರು ಭೇಟಿ ನೀಡಿದ ನಂತರವೇ ನಮಗೆ ಗೊತ್ತಾದದ್ದು ಸೀಶೆಲ್ಸ್ ಅನ್ನುವಂಥ ದೇಶ ಇದೆ ಅನ್ನುವಂಥದ್ದು ಭೂಪಟದಲ್ಲಿ. ಅಲ್ಲಿ 2 ದಿನ ಇದ್ರು. ಅದು 90,000 ಜನಸಂಖ್ಯೆ, ಅಂದರೆ ಮಂಗಳೂರಿಗಿಂತ ಕಡಿಮೆ ಜನಸಂಖ್ಯೆ ಇರುವಂಥ ದೇಶ ಅದು. ಆ ದೇಶಕ್ಕೆ ಭೇಟಿ ಕೊಟ್ಟರು. ಅದೇ ಭೇಟಿಯ ಸಂದರ್ಭದಲ್ಲಿ ಮಾರಿಷಸ್ಗೆ ಭೇಟಿ ನೀಡಿದ್ರು, ಅಲ್ಲಿ 2 ದಿನ ಇದ್ರು. ಶ್ರೀಲಂಕಾಕ್ಕೆ ಭೇಟಿ ನೀಡಿದ್ರು, ಅಲ್ಲಿ 2 ದಿನ ಇದ್ರು. ಇನ್ನು ಸಿಂಗಾಪುರಕ್ಕೆ ಭೇಟಿ ನೀಡಿದ್ರು. ಅದೇ ಸಂದರ್ಭದಲ್ಲಿ ಸಿಂಗಾಪುರಕ್ಕೆ ಯಾಕೆ ಭೇಟಿ ನೀಡಿದ್ರು ಅಂತ ಕೇಳಿದ್ರೆ, ಅಲ್ಲಿನ ಅಧ್ಯಕ್ಷರು ಸಾವನ್ನಪ್ಪಿದ ಸಂದರ್ಭದಲ್ಲಿ ಅವರು ಭೇಟಿ ನೀಡಿದ್ದು 1 ದಿನ ಸಿಂಗಾಪುರದಲ್ಲಿ. ಇನ್ನು ಫ್ರಾನ್ಸಿಗೆ ಆ ನಂತರ ಏಪ್ರಿಲ್ನಲ್ಲಿ ಭೇಟಿ ನೀಡಿದ್ದು, ಅಲ್ಲಿ 4 ದಿನ. ಜರ್ಮನಿಯಲ್ಲಿ 2 ದಿನ ಇದ್ರು. ಕೆನಡಾದಲ್ಲಿ 2 ದಿನ ಇದ್ರು.
ಚೈನಾಕ್ಕೆ ಭೇಟಿ ನೀಡಿದ್ರು. ಆ ಚೈನಾದ ಭೇಟಿ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂತೇಳಿದ್ರೆ ವೈರಿ ದೇಶ ಅಂತ ಬಿಂಬಿತವಾಗಿರುವಂಥ ದೇಶ ಚೈನಾ ಆಗಿರೋದ್ರಿಂದ ಚೈನಾಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ 3 ದಿನ ಚೈನಾದಲ್ಲಿದ್ದರು. ಮಂಗೋಲಿಯಾ ಚೈನಾದ ಪಕ್ಕದಲ್ಲೇ ಇರುವಂಥ ದೇಶ. ಮಂಗೋಲಿಯಾಕ್ಕೆ 1 ದಿನದ ಭೇಟಿ, ಸೌತ್ ಕೊರಿಯಾಕ್ಕೆ 2 ದಿನದ ಭೇಟಿ, ಅಮೆರಿಕದ ಮಿತ್ರ ದೇಶ ಸೌತ್ ಕೊರಿಯಾ ಅಲ್ಲೂ ಕೂಡ 2 ದಿನ ಇದ್ರು. ಬಾಂಗ್ಲಾದೇಶ ನಮ್ಮ ಪಕ್ಕದ ದೇಶ, ಬಾಂಗ್ಲಾದೇಶದಲ್ಲಿ 2 ದಿನ. ಇನ್ನು ಬಹಳ ಮತ್ತೊಂದು ಭೇಟಿ ಅವರದು ಆದಂಥದ್ದು ಜುಲೈನ ಸಂದರ್ಭದಲ್ಲಿ ಮತ್ತೊಂದು ಫಾರಿನ್ ಟೂರ್. ಉಜ್ಬೆಕಿಸ್ತಾನ್, ಕಜಕಿಸ್ತಾನ್, ರಷ್ಯಾ, ತುರ್ಕ್ಮೆನಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ತಜಕಿಸ್ತಾನ್. ಈ ದೇಶಗಳ ಹೆಸರನ್ನೇ ಬಹಳ ಜನ ಕೇಳಿರೋದಿಲ್ಲ. ಯಾವುದಿದು ದೇಶ, ಎಲ್ಲಿದೆ ಭೂಪಟದಲ್ಲಿ, ಲೆಫ್ಟಿಗಿದೆಯೋ ರೈಟಿಗಿದೆಯೋ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಬಟ್ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡಿ 2 ದಿನ 1 ದಿನ ಹೀಗೆ ಕಾಲ ಕಳೆದರು. ಇನ್ನು ಬಹಳ ಕುತೂಹಲ ಕೆರಳಿಸಿದಂಥ ಭೇಟಿ UAEಗೆ ಭೇಟಿ ನೀಡಿದ್ದು ಮೊನ್ನೆ ಆಗಸ್ಟ್ನಲ್ಲಿ ಭೇಟಿ ನೀಡಿರುವಂಥದ್ದು. 2 ದಿನ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಆ ಭೇಟಿಯ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ಹುಟ್ಟಿತ್ತು. ಮುಸ್ಲಿಂ ದೇಶಕ್ಕೆ ಭೇಟಿ ನೀಡಿದ್ರು, ಮಸೀದಿಗೆ ಭೇಟಿ ನೀಡಿದ್ರು ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗಿತ್ತು. ಸೊ UAEಗೆ ಭೇಟಿ ನೀಡಿದಂಥದ್ದು. ಅನಂತರ ಮೊನ್ನೆ ಸೆಪ್ಟೆಂಬರ್ 23 ಐರ್ಲ್ಯಾಂಡಿಗೆ ಹೋದಂಥದ್ದು 1 ದಿನ ಮತ್ತು 7 ದಿನ ಅಮೆರಿಕಾದಲ್ಲಿ ಏನು ನಾವು ಹೇಳ್ತೇವೆ ಸಿಲಿಕಾನ್ ವ್ಯಾಲಿಗೆ ಭೇಟಿ ನೀಡಿದ್ರು ಪ್ರಧಾನಮಂತ್ರಿಗಳು. ಗೂಗಲ್ನ CEO ಜೊತೆಗೆ ಮಾತನಾಡಿದ್ರು, ಆ್ಯಪಲ್ನ CEO ಅವರ ಜೊತೆ ಮಾತನಾಡಿದ್ರು, ಫೇಸ್ಬುಕ್ ಕಚೇರಿಗೆ ಭೇಟಿ ನೀಡಿದ್ರು ಅನ್ನುವಂಥದ್ದು 7 ದಿನ. ನಿನ್ನೆ ವಾಪಸ್ ಆಗಿರುವಂಥದ್ದು. ಇನ್ನು ಫ್ಯೂಚರ್ ಭೇಟಿಗಳು ಯಾವುದೆಲ್ಲ ಇದೆ ಅಂತ ಕೇಳಿದರೆ ಟರ್ಕಿಗೆ ಹೋಗ್ತಾ ಇದ್ದಾರೆ ನಾಳ್ದು ನವೆಂಬರ್ನಲ್ಲಿ. ಜೊತೆಗೆ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡಿಗೆ ಹೋಗ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ನಮ್ಮನ್ನು ಆಳಿದಂಥ ದೇಶ ಅದು, ಆ ದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇಸ್ರೇಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇಸ್ರೇಲಿಗೆ ಭೇಟಿ ಕೊಟ್ಟ ನಂತರ ಪ್ಯಾಲೆಸ್ತೀನಿಗೂ ಭೇಟಿ ಕೊಡಬೇಕು. ಸೊ ಪ್ಯಾಲೆಸ್ತೀನಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮಲೇಷ್ಯಾ ಮತ್ತು ಸಿಂಗಾಪುರ ಮತ್ತು 2016ರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂಥದ್ದೊಂದು ಸುದ್ದಿ ಇದೆ. ಸೊ ಇಷ್ಟು ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದು. ಇನ್ನು 2015ರಲ್ಲಿ 40 ದಿನ ನರೇಂದ್ರ ಮೋದಿ ಅವರು ದೇಶ ಬಿಟ್ಟು ಹೊರಗೆ ಇದ್ರು. ಇದು ಮಾಹಿತಿ. ಆದರೆ ನಾನು 2 ಅತಿಥಿಗಳನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಡೆಯಿಂದ ಒಬ್ಬರು ಬಿಜೆಪಿಯ ಕಡೆಯಿಂದ ಸತೀಶ್ ಪ್ರಭುಗಳ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸತೀಶ್ ಪ್ರಭುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಉಮೇಶ್ ಚಂದ್ರ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಪಾಸ್ಪೋರ್ಟ್ ಭರ್ತಿಯಾಗಿದೆ ನರೇಂದ್ರ ಮೋದಿ ಅವ್ರದ್ದು. NRI ಪ್ರಧಾನಿ, ವಿದೇಶಕ್ಕೆ ಮಾತ್ರ ಅವರು ಪ್ರಧಾನಿ, ವಿದೇಶಿಗ ಭಾರತೀಯರಿಗೆ ಮಾತ್ರ ಪ್ರಧಾನಿ, ಈ ರೀತಿಯ ಟೀಕೆಗಳನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಅಂಕಿಅಂಶಗಳು ಅದನ್ನೇ ಹೇಳ್ತಾ ಇದ್ದಾವೆ. 1 ವರ್ಷ 2014ರಲ್ಲಿ 28 ದಿನ, 2015ರಲ್ಲಿ 40 ದಿನ, ಮುಗಿಲಿಲ್ಲ 2015. ಸೊ ಏನು ಹೇಳ್ತೀರಿ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಭಾರತದ ದೇಶದ ಏನು ಸಮಸ್ಯೆಗಳು ಇದೆ, ಈ ದೇಶ ಅನುಭವಿಸ್ತಾ ಇರುವಂತಹ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ವಿದ್ಯುತ್ತಿನ ಸಮಸ್ಯೆ ಇರ್ಬೋದು, ಬಾಹ್ಯ ರಕ್ಷಣೆಯ ಸಮಸ್ಯೆಗಳು ಇರ್ಬೋದು, ಅಥವಾ ಆಂತರಿಕ ರಕ್ಷಣೆಯ ಸಮಸ್ಯೆಗಳಿರ್ಬೋದು, ಭಯೋತ್ಪಾದನೆಗಳು ಇರ್ಬೋದು, ದೇಶದ ಜನತೆಯ ಉದ್ಯೋಗದ ಸಮಸ್ಯೆಗಳಿರ್ಬೋದು, ಅಥವಾ ಬೇರೆ ಬೇರೆ ರಕ್ಷಣಾ ಸಂಬಂಧಪಟ್ಟಿರ್ಬೋದು, ಅಥವಾ ದೇಶದ ಒಳಗಿನ ಸಮಸ್ಯೆಗಳಿರ್ಬೋದು, ಇವೆಲ್ಲವನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಯೋಗ್ಯವಾಗಿರತಕ್ಕಂಥ ಸರ್, ಅತಿಯಾದರೆ ಅಮೃತವು ವಿಷ ಅಂತ ಒಂದು ಗಾದೆ. ಖಂಡಿತವಾಗಿ ಅತಿ ಆಯ್ತು ಅಂತ ಅನ್ಸೋದಿಲ್ವಾ? ಇದನ್ನ ಭೂಪಟದಲ್ಲಿ ಕಂಡು ಕೇಳರಿಯದಂತ ದೇಶಗಳಿಗೆಲ್ಲ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಒಂದು ಸಂದರ್ಭದಲ್ಲಿ ಭಾರತ ವಿಶ್ವ ಗುರುವಾಗಿ ಗುರುತಿಸಿರುವಂತಹ ಒಂದು ದೇಶ. ಸಾಂಸ್ಕೃತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಅಥವಾ ಐತಿಹಾಸಿಕ. ಸರ್, ವಿಶ್ವ ಗುರು ನಮ್ಮನ್ನು ಹುಡುಕಿಕೊಂಡು ಬರಬೇಕು. ಗುರು ಯಾವತ್ತು ಶಿಷ್ಯರ ಹತ್ರ ಹೋಗೋದಿಲ್ಲ. ಇವತ್ತು ನಾವು ಅವರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಎಲ್ಲಾ ದೇಶಗಳನ್ನ. ಒಂದು ಇವತ್ತಿನ ಈ ಹಿಂದಿನ ವಿದೇಶ ನೀತಿಗಳ ವೈಫಲ್ಯದ ಪರಿಣಾಮ ಇರಬಹುದು, ಅಥವಾ ನಿರ್ಲಕ್ಷ್ಯ ಮಾಡಿದರ ಪರಿಣಾಮ ಇರಬಹುದು. ಇವತ್ತು ಈ ದೇಶದಲ್ಲಿ, ವಿಶ್ವದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಇದನ್ನು ನಾವು ಒಂದ್ಸರಿ ಗಮನಿಸಬೇಕು. ಎರಡನೇದಾಗಿ, ನಮ್ಮ ದೇಶಕ್ಕಾಗಿ ನಾವು ಯಾವುದೇ ದೇಶಕ್ಕೆ ಹೋಗುವಂತಹದ್ದು ಅವರಿಗೆ ಸಹಕಾರ ಕೊಡುವಂಥದ್ದಿರ್ಬೋದು, ಅವರಿಂದ ಪಡೆಯುವಂಥದ್ದಿರ್ಬೋದು, ಇವೆಲ್ಲದರ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ದೇಶದ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ವಿಚಾರವನ್ನು ಇಟ್ಟುಕೊಂಡು ಇವರು ಅವರ ವಿದೇಶ ಪ್ರವಾಸವನ್ನ ಮೊದಲ ಕಮೆಂಟ್, ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲ ಕಮೆಂಟ್ ಏನ್ ಹೇಳ್ತೀರಿ? ವಿದೇಶಿ ಪ್ರಧಾನಿ ಜೊತೆಗೆ NRI ಪ್ರಧಾನಿ ಪಾಸ್ಪೋರ್ಟ್ ಅನ್ನ ಭರ್ತಿ ಮಾಡ್ತಾ ಇದ್ದಾರೆ, ದೇಶ ತಿರುಗ್ತಾ ಇದ್ದಾರೆ, ಸೆಲ್ಫಿ ತೆಗಿತಾ ಇದ್ದಾರೆ, ಈ ರೀತಿ ನಿಮ್ಮ ನಾಯಕರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋಗ್ತಾರೆ, ಅದರ ಬಗ್ಗೆ ಕಾಂಗ್ರೆಸ್ ತಲೆ ಕೆಡಿಸುವುದಿಲ್ಲ. ಆದರೆ
ಅವರಿಗೆ ಮತದಾನ ಕೊಟ್ಟಂಥ ಮತದಾರರು ಅದರ ಬಗ್ಗೆ ಪ್ರಶ್ನಿಸ್ತಾ ಇದ್ದಾರೆ. ಅದು 100% ಸತ್ಯಾಂಶ. ನಾವು ಇದನ್ನು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದರೆ, ಅವರು ಪ್ರಧಾನಿ ಆಗುವುದಕ್ಕೆ ಮೊದಲು ವೀಸಾ ಯಾವ ದೇಶ ಕೂಡ ಅವರಿಗೆ ಕೊಡ್ತಿರಲಿಲ್ಲ. ಈಗ ವೀಸಾ ಕೊಡ್ತದೆ. ಅವರು ಗಿನ್ನಿಸ್ ಬುಕ್ ದಾಖಲೆಯಲ್ಲಿ ಎಲ್ಲ ದೇಶಗಳನ್ನು ನಾನು ಪ್ರಧಾನಿಯಾದಾಗ ಹೋಗಿದ್ದೇನೆ ಅನ್ನುವುದು, ಅಂದರೆ ಮುಂದಿನ ಚುನಾವಣೆಯಲ್ಲಿ ಇದು ನನ್ನ ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ಬೇಕಾಗಿ ಮಾಡ್ತಾರಾ, ಅಥವಾ ಬೇರೆ ನಾವು ಹೇಳುವುದಾದ್ರೆ ಮತ್ತೊಮ್ಮೆ ನನಗೆ ಅವಕಾಶ ಸಿಗುವುದಿಲ್ಲ, ಈ ದೇಶದ ಜನ ಕೊಡುವುದಿಲ್ಲ, ಅದಕ್ಕೆ ಬೇಕಾಗಿ ಕೊಡ್ತಾರೆ. ಸರ್, ನಿಮ್ಮಲ್ಲಿ ಮಾತಾಡ್ತಾನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ಬಹುಶಃ ಇಬ್ಬರು ಬಿಜೆಪಿ ಮತ್ತು ಕಾಂಗ್ರೆಸ್ನ ಒಂದು ವರ್ಷನನ್ನ ನಾವು ಕೇಳಿ ಆಯ್ತು. ಇನ್ನು ಮುಂದಕ್ಕೆ ಬೇಕಾಗಿರುವಂತದ್ದು ನಮಗೆ ಸೊ ಏನು ಬಂದದ್ದು, ಏನು ದೇಶಕ್ಕೆ ಸಿಕ್ಕಿದ್ದು, ಏನು 40 ದಿನ 28 ದಿನ ದೇಶ ಬಿಟ್ಟು ಹೊರಗೆ ನಿಂತಹ ಪ್ರಧಾನಮಂತ್ರಿಗಳು ದೇಶಕ್ಕೆ ಏನನ್ನ ಕೊಟ್ಟಿದ್ದಾರೆ, ಸೊ ಈ ಫಾರಿನ್ ಟೂರ್ಗಳಿಂದ ನಾವು ಏನನ್ನ ಸಾಧಿಸಿದ್ದೇವೆ, ಈ ಬಗ್ಗೆ ಚರ್ಚೆಗಳಾಗಬೇಕು. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ನಿಮ್ಮನ್ನೇ ಮಾತಾಡಿಸಬೇಕು. ಬಹುಶಃ ನಿಮ್ಮ ನಾಯಕರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಹೇಗಿದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ವಿದೇಶಕ್ಕೆ ಹೋಗಿ ಸಾಧಿಸಿದ್ದು ಏನೂ ಇಲ್ಲ, ವೇಸ್ಟ್ ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ, ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ ಅಷ್ಟೇ. ಅವರು ಹೋಗಿ ಮಾಡಿದ್ದಾರೆ ಅಂತ ಏನಾದರೂ ಇದ್ರೆ ಅವರು ಶಾಪಿಂಗ್ಗೆ ಹೋಗಿದ್ರು, ಇಲ್ಲದ್ರೆ ರಜೆ ಮೇಲೆ ಹೋಗಿದ್ರು. ಶಾಪಿಂಗ್ ಅಂದರೆ ಆರ್ಮ್ಸ್ ಅದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ, ಇಲ್ಲದಿದ್ದರೆ ಯಾರು ಅವರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವರಿಗೆ ಕಾಂಟ್ರಾಕ್ಟ್ಗಳಿಗೆ ಸೈನ್ ಹಾಕಲಿಕ್ಕೆ. ಅದು ಬಿಟ್ಟು ಅವರು ಹೋದದ್ದರಿಂದ ದೇಶಕ್ಕೆ ಏನಾದರೂ ಲಾಭ ಆಗಿದೆ ಅಂತ ಮೇಕ್ ಇನ್ ಇಂಡಿಯಾ ದೇಶಕ್ಕೆ ಜಪಾನ್ ಹೇಳ್ತಾ ಇದೆ 2 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದೆ. ಅವರು ಮಾರ್ಕೆಟಿಂಗ್ ಮಾಡಿದ ಪ್ರಶ್ನೆ ಇರುವುದು, ನಮಗೆ ಎಷ್ಟು ಬಂದಿದೆ, ನಮ್ಮಿಂದ ನಮ್ಗೆ ಏನಾದರೂ ದೇಶಕ್ಕೆ ಲಾಭ ಆಗಿದೆ, ದೇಶದಲ್ಲಿ ಏನಾದರೂ ಒಂದು ಕಂಪನಿ ಏನಾದರೂ ಹೊಸತು ಓಪನ್ ಆಗಿದೆ. ಅಲ್ಲ ಸರ್, ಇವತ್ತಿಂದ ನಾಳೆಗೆ ಆಗೋದಿಲ್ಲ ಅದು. ಈಗ ಜಪಾನ್ ನಿಂದ 2 ಬಿಲಿಯನ್ ಬರುತ್ತೆ, ನಾನು ಒಂದು ಕಂಪನಿ 2 ಬಿಲಿಯನ್ ನಾನು ಒಂದು ಕಂಪನಿ ಹೇಳಿದ್ದು. ಈಗ ನಿನ್ನೆ ತಾನೇ ನಮ್ಮ ರಿಸರ್ವ್ ಬ್ಯಾಂಕ್ ಗವರ್ನರ್ ಏನು ಹೇಳಿದ್ರು, ದೇಶದಲ್ಲಿ ಎಲ್ಲಾ ಸೆಕ್ಟರ್ಗಳಲ್ಲಿ ನಾವು ಸರಾಸರಿ ತೆಗೆದ್ರೆ ಎಲ್ಲಾ ಸೆಕ್ಟರಲ್ಲಿರುವಂಥ ಇಂಡಸ್ಟ್ರೀಸ್ 70% ಕೆಪಾಸಿಟಿಯಲ್ಲಿ ರನ್ ಆಗಬೇಕು ಅಂತ. ಹೊಸ ಫ್ಯಾಕ್ಟ್ರಿ ಆಗಬೇಕಾದ್ರೆ ಅದು 100% ಆದ ಮೇಲೆ, ಅದು 100% ಆಗಬೇಕಾದ್ರೆ 2 ವರ್ಷ ಬೇಕು. ಮತ್ತೆ ಮತ್ತೊಂದು ಇರುವುದಂದ್ರೆ, ವಿದೇಶದೊಂದಿಗೆ ನಮ್ಮ ಸಂಬಂಧ ವೃದ್ಧಿ ಆಗಬೇಕು. ಪಾಕಿಸ್ತಾನದೊಟ್ಟಿಗೆ ನಮ್ಮ ಸಂಬಂಧ ವೃದ್ಧಿ ಆಯ್ತಾ, ಚೈನಾದೊಟ್ಟಿಗೆ ನಮ್ಮ ಸಂಬಂಧ ವೃದ್ಧಿ ಆಯ್ತಾ, ಅಮೆರಿಕದೊಟ್ಟಿಗೆ ನಮ್ಮ ಸಂಬಂಧ ವೃದ್ಧಿ ಆಯ್ತಾ, ಯಾರೊಟ್ಟಿಗೆ ನಮ್ಮ ಸಂಬಂಧ ವೃದ್ಧಿ ಆಯ್ತು? ಅಮೆರಿಕದ ಜೊತೆಗೆ ಹಾಟ್ಲೈನ್ ಸೇವೆ ಮಾಡ್ಕೊಂಡಿದ್ದೇವೆ ನಾವು. ನಾನು ಇಲ್ಲಿ ಫೋನ್ ತೆಗೆದ್ರೆ ಅಲ್ಲಿ ಅಲ್ಲಿ ನಮ್ಮ ಸಂಬಂಧ ವೃದ್ಧಿ ಆಯ್ತಾ? ಈಗ ಹೇಳ್ತಾರೆ, ಮೊನ್ನೆ ಭಾಷಣ ಕೊಡುವಾಗ ಹೇಳಿದ್ರು, ಅಮೆರಿಕದವರು ನಮಗೆ ಇಷ್ಟರವರೆಗೆ ಇಷ್ಟು ವರ್ಷದಿಂದ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ಪಿಗೆ ಅವರು ಮತ್ತು ಚೈನಾ ವಿರೋಧ ಮಾಡ್ತಾ ಇತ್ತು, ಅಮೆರಿಕ ಒಪ್ಪಿಗೆ ನೀಡಿತಂತ. ಅಮೆರಿಕದ ಅಧ್ಯಕ್ಷ ಆ ಮಾತನ್ನು ಹೇಳಿದ್ನಾ? ಹೇಳಿಲ್ಲ. ವಿದೇಶದಿಂದ ವಿದೇಶಿ ಬಂಡವಾಳ ಬಂತು. ವಿದೇಶಿ ಬಂಡವಾಳ ಬ್ರಿಕ್ಸ್ ರಾಷ್ಟ್ರಗಳು 4 ರಾಷ್ಟ್ರಗಳು ಒಟ್ಟು ಸೇರಿ ಹೇಳ್ತಾ ಇದ್ದಾವೆ, ಇದು ಜಾಗತಿಕ ಭದ್ರತಾ ಮಂಡಳಿ ಚೇಂಜಸ್ ಆಗಬೇಕು. ಹೌದು, ಇದು ಸಾಧನೆ ಅಂತ ಅನ್ಸೋದಿಲ್ವಾ? ಅವರು ಎಲ್ಲರೂ ಹೇಳ್ತಾ ಇದ್ದಾರೆ, ಹೇಳಿದ್ರು, ಇಷ್ಟವರೆಗೆ ಹೇಳಿಲ್ವಾ? ಅದಕ್ಕೆ ಅಮೆರಿಕ ಮತ್ತು ಚೈನಾ ವಿರುದ್ಧ ಮಾಡ್ತಾ ಇತ್ತು ಇಷ್ಟು ವರ್ಷ ಕೂಡ. ಈಗಲೂ ಅಮೆರಿಕ ಮತ್ತು ಚೈನಾ ನಮಗೆ ಸಪೋರ್ಟ್ ಕೊಡ್ತದೆ ಅಂತ ಹೇಳಿ ಏನಾದ್ರು ಹೇಳಿದಾರ? ಇಲ್ಲ. ಅವರು ಎಲ್ಲಿವರೆಗೆ ಅಂದ್ರೆ ಭದ್ರತಾ ಮಂಡಳಿಯಲ್ಲಿ 5 ಪ್ರಮುಖ ರಾಷ್ಟ್ರಗಳಿದೆ, ಅದರಲ್ಲಿ ಒಂದು ವಿಟೋ ಪವರ್ ಯೂಸ್ ಮಾಡಿದ್ರೆ ನಮ್ಗೆ ಮೆಂಬರ್ಶಿಪ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 2 ದೇಶಗಳು ಇಷ್ಟು ವರ್ಷದಿಂದ ನಮ್ಗೆ ವಿಟೋ ಪವರ್ ಕೊಡ್ತಾ ಉಂಟು, ಅಮೆರಿಕ ಮತ್ತು ಚೈನಾ. ಈಗ ಕೂಡ ಪ್ರಧಾನಿ ಈಗ ಹೋಗಿ ಬಂದ ಕೂಡಲೇ ನಾನು ಅಚೀವ್ ಮಾಡಿದೆ, ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ಗೆ ಅಮೆರಿಕ ನಮ್ಗೆ ಭಾರತಕ್ಕೆ ಸಹಕಾರ ಕೊಡ್ತದೆ. ಯಾರು ಹೇಳಿದ್ದು? ಭಾರತದ ಪ್ರಧಾನಿ ಹೇಳಿದ್ದು. ಅಮೆರಿಕದ ಅಧ್ಯಕ್ಷ ಹೇಳ್ತಾರಾ? ಅವರು ಹೇಳುವುದಿಲ್ಲ. ಸೊ ಈಗ ಮಾಡಿರುವಂತ ಪ್ರವಾಸಗಳೇನಿದಾವೆ ನೋ ಯೂಸ್ ಅಂತ ಹೇಳ್ತಾರ ಉಮೇಶ್ ಚಂದ್ರ ಅವರು. ಪರ್ಚೇಸ್ಗೆ ಹೋಗಿದ್ದಾರೆ. ಬಹಳ ವರ್ಷದ ರಾಜಕಾರಣವನ್ನು ನೋಡ್ತಾ ಇದ್ದೀರಿ, ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ವಿಸಿಟ್ ಮಾಡುವಂತದ್ದು ಹೊಸ ಎಲ್ಲರೂ ಮಾಡ್ತಾರೆ, ಹೋಗಬಹುದು. ಸೊ ಇದು ನೋ ಯೂಸ್ ಆಗಾದ್ರೆ ನರೇಂದ್ರ ಮೋದಿ ಅವರು ಏನು ಅದರಿಂದ ದೇಶಕ್ಕೆ ಸಿಕ್ಕಿತು? ಎಸ್ ಸತೀಶ್ ಪಾಟೀಲ್, ಈ ಪ್ರಶ್ನೆಯನ್ನ ಉಮೇಶ್ ಚಂದ್ರ ಅವರು ಮಾತ್ರ ಕೇಳ್ತಾ ಇರುವಂತದ್ದಲ್ಲ, ಕಾಂಗ್ರೆಸ್ನ ನಾಯಕರು, ಕಮ್ಯುನಿಸ್ಟ್ ನಾಯಕರು, ಉಳಿದ ಆಮ್ ಆದ್ಮಿಯ ನಾಯಕರು ಕೇಳ್ತಾ ಇದ್ದಾರೆ. ಸೊ ಏನು ಸಾಧನೆ ಏನು? ಅವ್ರು ಹೇಳ್ತಾರೆ ಭದ್ರತಾ ಮಂಡಳಿಯಲ್ಲಿ ನಮಗೆ ಏನು ಕಾಯಂ ಸದಸ್ಯತ್ವ ಸಿಕ್ಕಿಲ್ಲ ಹೇಳ್ತಾ ಇದ್ದಾರೆ. ಇದು ಈಗಲ್ಲ, ಈ ಹಿಂದಿನಿಂದಲೇ ಹೇಳ್ತಾ ಇದ್ದಾರೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಸಿಗಬಹುದು. ಏನು ಚೇಂಜಸ್ ಏನಾಗಿದೆ? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಇವತ್ತು ಈ ದೇಶದ ಜನತೆಯಲ್ಲಿ ಒಂದು ಸಂಚಲನ ಆಗಿದೆ, ಏನಾದರೂ ಸಾಧನೆ ಆಗ್ಬೋದನ್ನುವಂಥ ಭರವಸೆ ಮೂಡಿದೆ.
ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡುವಂಥದ್ದು ಕಾಂಗ್ರೆಸ್ಸಿಗರ ಜಾಯಮಾನ. ಇದಕ್ಕೆ ನನ್ನ ಏನೂ ಅಬ್ಜೆಕ್ಷನ್ ಇಲ್ಲ. ಯಾವುದು 16 ವರ್ಷಗಳಲ್ಲಿ ನೆಹರು ಆಡಳಿತದಲ್ಲಿ ಸಾಧ್ಯ ಆಗಲಿಲ್ವೋ, ಯಾವುದು 15 ವರ್ಷಗಳಲ್ಲಿ ಇಂದಿರಾ ಗಾಂಧಿ ಆಡಳಿತದಲ್ಲಿ ಸಾಧ್ಯ ಆಗಲಿಲ್ವೋ, ಯಾವುದು ರಾಜೀವ್ ಗಾಂಧಿಯವರ ನೇತೃತ್ವದ 5 ವರ್ಷದ ಆಡಳಿತದಲ್ಲಿ ನೀಡಲಿಕ್ಕೆ ಸಾಧ್ಯ ಆಗಲಿಲ್ವೋ, ಬಹುಶಃ ಇವತ್ತು ಆಗಬಹುದು ಅನ್ನುವಂಥ ಭಾವನೆ ಇವತ್ತು ಜನಮಾನಸದಲ್ಲಿ ಬಂದಿದೆ. ಅವರು ವಿದೇಶ ಪ್ರವಾಸವನ್ನು ಮಾಡಬೇಕಾದ್ರೆ 3 ವಿಷಯಗಳನ್ನು ಮುಂದಿಟ್ಟುಕೊಂಡು ವಿದೇಶ ಪ್ರವಾಸವನ್ನು ಸಂಘಟನೆ ಮಾಡಿದ್ದವರು. ಮೊದಲನೇದಾಗಿ ಏನಂತ ಹೇಳಿದರೆ ದೇಶದ ಬಾಹ್ಯ ರಕ್ಷಣೆ ಮತ್ತು ಆಂತರಿಕ ರಕ್ಷಣೆ, ಇದರ ಬಗ್ಗೆ ಯೋಚನೆ ಮಾಡುವಂತಹದ್ದು. ಸರ್, ಪಾಕಿಸ್ತಾನ ಇವತ್ತಿಗೂ ಕಾಲು ಕೆರೆದುಕೊಂಡು ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಖಂಡಿತವಾಗಿ ನಾನು ಹೇಳುವಂತ ಸಂಪೂರ್ಣ ಕೇಳಿ ಉಮೇಶ್ ಚಂದ್ರರಿಗೂ ನಿಮಗೂ ಪಾಕಿಸ್ತಾನದ ಬಗ್ಗೆ ವಿಶೇಷ ಕಾಳಜಿ ಅಂತೇಳಿ ನಂಗೆ ಗೊತ್ತಿಲ್ಲ. ಇವತ್ತು ಅವರು ಭೇಟಿ ಕೊಟ್ಟಿರುವಂತಹ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನವಿಲ್ಲ, ಮುಂದಿನ ವರ್ಷ ಇರುವಂತಹದ್ದು 2016ರಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇವತ್ತು ದೇಶದ ಆಂತರಿಕ ಭದ್ರತೆ ಮತ್ತು ಬಾಹ್ಯ ರಕ್ಷಣೆ ಇವೆರಡರ ಜೊತೆಗೆ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ವೃದ್ಧಿ ಮಾಡುವಂತಹದ್ದು ಮತ್ತೆ ಪ್ರಪಂಚದ ಎಲ್ಲಾ ರಾಷ್ಟ್ರಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಉಳಿಸಿಕೊಂಡು ಗಳಿಸಿಕೊಡುವಂತಹದ್ದು. ನೇಪಾಳದ ಜೊತೆಗೆ ನಾವು ಉತ್ತಮ ಸಂಬಂಧವನ್ನ ಮಾಡ್ತೇವೆ ಅಂತ ಹೇಳಿದ್ರಿ. ಸೊ ನೇಪಾಳ ಇವತ್ತು ನಮ್ಮನ್ನ ಹೇಳ್ತಾ ಇದೆ, ಚೈನಾದ ಜೊತೆಗೆ ಹತ್ರ ಆಗ್ತಾ ಇದೆ. ಅಲ್ಲಿ ಸೊ ಏನು ಹೋದ್ರು ಬಂದ್ರು ಹೋದ ಪುಟ್ಟ ಆಗ್ತಾ ಇರುವಂತದ್ದು. ನಾನು ಸಂಪೂರ್ಣ ಹೇಳಿದಂತ ನೀವು ಪ್ರಶ್ನೆ ಹಾಕಿದ್ರೆ ಅರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಪಕ್ಷವಾಗಿ ಒಂದು ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ವಿಪಕ್ಷಗಳಿಗಿದೆ, ಅಷ್ಟೇ ಜವಾಬ್ದಾರಿ ಮಾಧ್ಯಮಕ್ಕೂ ಇದೆ. ಅವರು ಮಾಡಿರುವಂತಹ ಇದರ ಬಗ್ಗೆ ನಾನು ಒಂದು ಸಣ್ಣ ಉಮೇಶ್ ಚಂದ್ರಿಗೂ ತಮಗೂ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನರೇಂದ್ರ ಮೋದಿ ಅವರು ಹೋಗಿರುವಂತಹ ದಿನಗಳ ವಿಷಯಗಳನ್ನು ನೀವು ಹೇಳಿದ್ರಿ, 28 ದಿನಗಳು ಕಳೆದ ವರ್ಷ, 40 ದಿನಗಳು ಈ ವರ್ಷ ಹೋಗಿರುವಂತಹದ್ದು. ಅವರು ಹೋಗುವಂತಹ ದೇಶಗಳು, ಹೋಗುವಂತಹ ಪ್ರದೇಶಗಳು, ಹೋಗುವಂಥ ಉದ್ದೇಶಗಳು ಇವೆಲ್ಲದರ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಈ ದೇಶದ ಜನತೆಯ ಸಾಮಾನ್ಯ ಮತದಾರನ ಮುಂದೆ ಇರಿಸಿಕೊಂಡು ಅವರು ಹೋದರು. ಅವರು ಹೋಗಿರುವಂಥದ್ದು ಈ ದೇಶದ ಸಂಪೂರ್ಣ ಅಭಿವೃದ್ಧಿಯನ್ನು ದೃಷ್ಟಿ ಇರಿಸಿಕೊಂಡು ಹೋಗಿರುವಂಥದ್ದು. ಆದರೆ ನಿಮಗೆ ಮಾಧ್ಯಮದವರಿಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರಿಗಿರ್ಬೋದು ಒಂದು ಸಣ್ಣ ಪ್ರಶ್ನೆ ಮೂಡಲಿಲ್ಲ. 57 ದಿನಗಳು ನಮ್ಮ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿರು ಯಾವುದೋ ದೇಶಕ್ಕೆ ಹೋಗಿ ಕೂತ್ಕೊಂಡ್ರು, ಯಾಕೆ ಹೋದ್ರು, ಹೇಗೆ ಹೋದ್ರು, ಎಲ್ಲಿ ಹೋದ್ರು, ಅದರ ಬಗ್ಗೆ ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಲ್ಲ, ಖಂಡಿತವಾಗಿ ಅಲ್ಲ. ಅದಕ್ಕೆ ಹೋಗ್ಲಿಲ್ಲ. ಒಂದು ನಿಮಿಷ, ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು, ನಾನು ಅದರ ಬಗ್ಗೆ ಉತ್ಸುಕನೂ ಆಗ್ಲಿಲ್ಲ. ನಾನಿವತ್ತು ನರೇಂದ್ರ ಮೋದಿ ಅವರು ಯಾಕೆ ಹೋದ್ರು ಅನ್ನೋದರ ಹೋಗ್ತಾ ಇದ್ದಾರೆ ಅಂತಲ್ಲ, ಪ್ರಧಾನಮಂತ್ರಿಗಳು ಅಂತ ಇರುವಂತದ್ದು. ಹೌದು, ಪ್ರಧಾನಮಂತ್ರಿಗಳು. ಇವತ್ತು ನಾನು ಹೇಳ್ತಾ ಇರೋದು ಪ್ರಧಾನಮಂತ್ರಿಗಳು ವಿದೇಶಗಳು ಹೋಗ್ಬೇಕಾದ್ರೆ ನಾನು 3 ವಿಷಯಗಳನ್ನ ನಿಮ್ಮ ಮುಂದೆ ಉಲ್ಲೇಖ ಮಾಡಿದ್ದೆ. ಮೊದಲನೇದಾಗಿ ಭದ್ರತೆ, ಎರಡನೇದಾಗಿ ಭಾರತದ ಘನತೆಯನ್ನ ಮತ್ತೆ ನೆರೆಹೊರೆಯ ಸಂಬಂಧವನ್ನು ಉಳಿಸಿಕೊಳ್ಳುವಂತಹದ್ದು, ಮೂರನೇದಾಗಿ ದೇಶದ ಅಭಿವೃದ್ಧಿಗೆ ಚಿಂತನೆ ಮಾಡುವಂತಹದ್ದು. ಅವರು ಸಣ್ಣ ಪುಟ್ಟ ನೀವು ಹೇಳಿದಾಗೆ ನೇಪಾಳಕ್ಕೆ ಭೇಟಿ ಮಾಡಿದ್ರು, ಭೂತಾನಿಗೆ ಭೇಟಿ ಮಾಡಿದ್ರು, ಶ್ರೀಲಂಕಾಕ್ಕೆ ಭೇಟಿ ಮಾಡಿದ್ರು, ಮಾರಿಷಸ್ಗೆ ಭೇಟಿ ಮಾಡಿದ್ರು, ಸಿಎಲ್ಎಸ್ಗೆ ಭೇಟಿ ಮಾಡಿದ್ರು. ಯಾವ ಉದ್ದೇಶವನ್ನು ಇಟ್ಕೊಂಡು ಭೇಟಿ ಮಾಡಿದ್ರು? ಚೀನಾದ ಇವತ್ತು ಬೆದರಿಕೆ ಏನಿದೆ, ದೇಶದ ಬಾಹ್ಯ ರಕ್ಷಣೆಯನ್ನು ಮುಂದಿರಿಸಿಕೊಂಡು ಅವರು ಆ ರಾಷ್ಟ್ರಗಳನ್ನು ಭೇಟಿ ಮಾಡಿರುವಂತಹದ್ದು. ಅಲ್ಲಿ ಹೋಗಿ ಅಲ್ಲಿಯ ಬಂದರುಗಳ ರಚನೆಯಲ್ಲಿ, ಉದಾಹರಣೆಗೆ ಶ್ರೀಲಂಕಾದ ಬಂದರು ರಚನೆಯಲ್ಲಿ ಚೀನಾ ತುಂಬಾ ಉತ್ಸುಕವಾಗಿ ಆಗ್ತಾ ಇತ್ತು. ಅನೇಕ ವರ್ಷಗಳಿಂದ ರಚನೆ ಮಾಡುವಂತಹ ಅವಕಾಶ ಹಿಂದಿನ ಸರ್ಕಾರಗಳಿಗೂ ಇತ್ತು. ನರೇಂದ್ರ ಮೋದಿಯವರು ಅಲ್ಲಿ ಹೋಗಿ ಅದನ್ನು ಅವರ ಬಗ್ಗೆ ಮಾತನಾಡುವುದರ ಮುಖಾಂತರ ಅಲ್ಲಿಯವರೆಗೆ ಶ್ರೀಲಂಕಾದ ಅಧ್ಯಕ್ಷರು ಚೀನಾದೊಂದಿಗೆ ಸಾಫ್ಟ್ ಕಾರ್ನರ್ನಲ್ಲಿ ಇದ್ದಿರುವಂಥದ್ದು. ಅದೇ ರೀತಿಯಲ್ಲಿ ನಾವು ಇಲ್ಲಿ ನೋಡಿದ್ದೇವೆ, ಇಲ್ಲಿ ಭೂತಾನ್ನಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಿತ್ತು, ಚೀನಾದ ಗಡಿ ಮತ್ತು ನಮ್ಮ ಗಡಿಗೆ ಹೊಂದಿಕೊಂಡಿರುವಂಥದ್ದು. ಅಲ್ಲಿಯ ಜನತೆಯಲ್ಲಿ ಭಾರತದ ಬಗ್ಗೆ ವಿಶ್ವಾಸವನ್ನು ಮೂಡುವಂಥದ್ದು ಮಾತ್ರ ಅಲ್ಲ, ಅಲ್ಲಿಂದ ವಿದ್ಯುತ್ತನ್ನು ಈ ದೇಶಕ್ಕೆ ತರಿಸುವಂತಹ ವ್ಯವಸ್ಥೆ ನೇಪಾಳದ ಬಗ್ಗೆ ಕೂಡ ಅಷ್ಟೇ. ರಕ್ಷಣೆ ಮತ್ತು ಅಭಿವೃದ್ಧಿ ಈ 2 ದೃಷ್ಟಿಯಿಂದ ಅಲ್ಲಿ ನೇಪಾಳಕ್ಕೆ ನೀವು ಹೇಳಿದಾಗ 2 ಸಾರಿ ಅವರು ಭೇಟಿಯನ್ನು ಕೊಟ್ಟು ಏನು ಅದರ ರಿಸಲ್ಟ್ ಏನು? ನಾನು ಅದನ್ನು ಹೇಳ್ತಾ ಇರುವ ನೇಪಾಳದವರು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ವಿಚಾರದಲ್ಲಿ ನೀವು ಇಂಟರ್ಫಿಯರ್ ಆಗಬೇಡಿ, ಖಂಡಿತವಾಗಿ ಬರಬೇಡಿ. ಇವತ್ತು ನೇಪಾಳ ಪ್ರತಿಯೊಂದು ವಿಷಯಕ್ಕೂ ಭಾರತದವನ್ನ ನೇಪಾಳದಲ್ಲಿ ಅರಾಜಕತೆ ಬರೋದಕ್ಕೆ ಭಾರತ ಕಾರಣ ಅಂತ ಹೇಳ್ತಾ ಇದ್ದಾರೆ ನೇಪಾಳ. ಸೊ ನಮ್ಮ ಸಂಬಂಧ ಸುಧಾರಣೆ ನೇಪಾಳ ಎಲ್ಲೂ ಹೇಳಿಲ್ಲ. ಮಾತ್ರ ಅಲ್ಲ, ಅಲ್ಲಿಯ ಭೂಕಂಪ ಈಗ ನಡೀತಾ ಇರುವಂತಹ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಭಾರತವನ್ನ.
ಯಾರು ಭಾರತದಿಂದ ನಾವು ಅವರಿಗೆ ಸರ್ಕಾರನ? ಇಂಧನ ಕೊಡ್ತಾ ಇಲ್ಲ ನಾವು. ಸರ್ಕಾರನ? ಅಲ್ಲ, ಜನರನ್ನ ಕೇಳಿ. ನಾನು ಹೇಳುವಂತದ್ದು ಸರ್ಕಾರ ಆನ್ಸರೇಬಲ್. ಇವತ್ತು ಕಾಂಗ್ರೆಸ್ಸಿನ ನಾಯಕರು ಈ ದೇಶದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ನಾಟ್ ನೇಪಾಳದ ಪ್ರಧಾನಮಂತ್ರಿಗಳೇ ಹೇಳಿದ್ರು ನಮ್ಮ ವಿಚಾರದಲ್ಲಿ ಇಂಟರ್ಫಿಯರ್ ಆಗಬೇಡಿ, ಭಾರತ interfere ಆಗೋದು ಬೇಡ. ನೇಪಾಳದಲ್ಲಿಯೂ ಅಷ್ಟೇ ಅವರು ಅಪ್ರಿಶಿಯೇಟ್ ಕೂಡ ಮಾಡಿರುವಂತಹದ್ದು. ಅದೇ ರೀತಿಯಲ್ಲಿ ಅವರು ನರೇಂದ್ರ ಮೋದಿ ಅವರು ಭೇಟಿ ಕೊಡುವ ಇನ್ನಿರುವ ದೇಶಗಳಿರ್ಬೋದು, ಜಪಾನಿಗೆ ಭೇಟಿ ನೆರೆ ಬಂದು ನೇಪಾಳ ಸಮಸ್ಯೆಯನ್ನು ಅನುಭವಿಸಿದಾಗ ಭಾರತದವರನ್ನು ಹೊರಗೆ ಕಳಿಸಿದ್ರು ಸರ್. ಇದು ಸಂಬಂಧ ಸುಧಾರಣೆ ಅಂತ ಅನ್ಸುತ್ತಾ? ಖಂಡಿತವಾಗಿ ಅದು ಮಾತ್ರ ಅಲ್ಲ. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ನೀವು ಹೇಳಿದ ಅಂತ ಕಾಣಿಸ್ತದೆ. ಒಂದು ನಿಮಿಷ ನಾನು ಹೇಳ್ತೇನೆ. ನಾನು ಅದನ್ನು ಸಂಪೂರ್ಣ ಮಾಡೋ ಮೊದಲು, ಯಾಕಂದ್ರೆ ಅವಳು ಉಳಿದ ದೇಶಕ್ಕೂ ಭೇಟಿ ಮಾಡಿದ್ದಾರೆ. ನಾನು ಹೇಳಿರುವಂತಹದ್ದು ಆಂತರಿಕ ಭದ್ರತೆ ಮತ್ತೆ ಬಾಹ್ಯ ರಕ್ಷಣೆಯನ್ನು ಮಾತ್ರ ಹೇಳಿರುವಂತಹದ್ದು. ಅದೇ ರೀತಿಯಲ್ಲಿ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ಭೇಟಿ ಕೊಟ್ಟಿರುವಂತಹ ದೇಶಗಳು. ಅವರು ಜಪಾನಿಗೆ ಭೇಟಿಯನ್ನು ಕೊಟ್ಟರು. ಜಪಾನ್ ಭೇಟಿ ಕೊಟ್ಟಿರುವ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರದಿಂದ ಅಲ್ಲಿಯ ಹೊಸ ತಂತ್ರಜ್ಞಾನ ಉಪಯೋಗಿಸಿ ಈ ದೇಶದಲ್ಲಿ ಯಾವ ರೀತಿಯ ಅಭಿವೃದ್ಧಿಗಳನ್ನು ಮಾಡೋದು ಅನ್ನೋ ಬಗ್ಗೆ ಯೋಚನೆಯನ್ನು ಮಾಡಿದರು. ಇಲ್ಲಿಯ ಕಾರಿಡಾರ್ ರಚನೆ ಬಗ್ಗೆ, ಉದಾಹರಣೆಗೆ ದೆಹಲಿ ಮುಂಬೈ ಕಾರಿಡಾರ್ ರಚನೆ ಬಗ್ಗೆ ಅವರು ಅಲ್ಲಿಯ 30 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಿ ಇದರ ಅಭಿವೃದ್ಧಿ ಮಾಡುವಂತಹದ್ದು. ಅದೇ ರೀತಿಯಲ್ಲಿ ಸ್ಮಾರ್ಟ್ ಸಿಟಿ ಬಗ್ಗೆ ಜಪಾನಿನ ಸಹಕಾರವನ್ನು ಪಡೆಯುವಂತಹದ್ದು. ಅದೇ ರೀತಿಯಲ್ಲಿ ಫ್ರಾನ್ಸಿಗೆ ಹೋಗುವ ಸಂದರ್ಭದಲ್ಲಿ ಅಷ್ಟೇ ಇಷ್ಟರವರೆಗೆ ನಾವು ಪರಮಾಣು ರಿಯಾಕ್ಟರ್ಗಳನ್ನು ಪರ್ಚೇಸ್ ಮಾಡುವಂಥದ್ದು ಐದರ ರಷ್ಯಾ ಅಥವಾ ಅಮೆರಿಕ. ಆದರೂ ಇಲ್ಲಿಯೇ ಅದನ್ನು ತಯಾರು ಮಾಡುವ ಬಗ್ಗೆ ಯೋಚನೆಗಳನ್ನು ಮಾಡುವಂಥದ್ದು, ಫ್ರಾನ್ಸಿನ ಸಹಕಾರವನ್ನು ಪಡೆದಿರುವಂಥದ್ದು. ಅದೇ ರೀತಿಯಲ್ಲಿ ಆಸ್ಟ್ರೇಲಿಯಾ ಭೇಟಿ ಕೊಡುವ ಸಂದರ್ಭದಲ್ಲಿ ಅಷ್ಟೇ ನಮ್ಮ ದೇಶದ ವಿದ್ಯುತ್ ಉತ್ಪಾದನೆಗೆ ಸಮಸ್ಯೆ ಆಗಿರುವಂತಹ ಕಲ್ಲಿದ್ದಲು ಮತ್ತೆ ಯುರೇನಿಯಂ ಇವತ್ತು ಆಸ್ಟ್ರೇಲಿಯಾದಿಂದ ಹೇಗೆ ತರಿಸಬಹುದು ಸರ್? ಯುಎಇಯನ್ನು ಸೇರಿಸಿಬಿಡಿ, ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಜಾಗ ಸ್ಯಾಂಕ್ಷನ್ ಮಾಡುವಂತ ಕೆಲಸಗಳಾಯ್ತು, ಅದನ್ನ ಒಂದು ಸೇರಿಸಿಬಿಡಿ. ನಾನು ಅದನ್ನೇ ಹೇಳುವಂತದ್ದು. ಒಂದು ಪ್ರಕೃತಿಯಲ್ಲಿ ಎರಡು ರೀತಿಯ ವಸ್ತು ನೊಣಗಳಿದೆ. ನಾನು ಹೇಳ್ತೇನೆ, ಸಂಪೂರ್ಣ ಮಾಡ್ತೇನೆ. ಎರಡು ರೀತಿಯ ನೊಣಗಳಿದೆ. ಒಂದು ಜೇನ್ನೊಣ ಇರ್ತದೆ. ನಾನು ಪ್ರಾರಂಭ ಮಾಡುವಾಗಲೇ ಹೇಳಿದೆ, ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋಗುವ ಬಗ್ಗೆ ಕಾಂಗ್ರೆಸ್ಗೆ ಯಾವ ಚಿಂತೆ ಕೂಡ ಇಲ್ಲ. ನೀವು ಬರೇ ನೇಪಾಳದ ಬಗ್ಗೆ ಮಾತನಾಡಿದ್ರಿ, ಶ್ರೀಲಂಕಾದ ಬಗ್ಗೆ ಏನಾಯಿತು? ಚೈನಾ ಹಿಂದೆ ಸರಿಯಿತಾ? ಚೈನಾ ಮತ್ತೊಂದು ಎಕ್ಸ್ಟ್ರಾ ಪೋರ್ಟ್ ಕಟ್ಟಲಿಕ್ಕೆ ಪರ್ಮಿಷನ್ ಸಿಕ್ಕಿ ಅದು ಮುಂದುವರಿಸಿತು. ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿ ಏನು ಮಾಡಿತ್ತು? ಮತ್ತೊಬ್ಬನಿಗೆ ಕಾಂಟ್ರಾಕ್ಟ್, ಅದಾನಿಗೆ ಒಂದು ಕಾಂಟ್ರಾಕ್ಟ್ ತೆಗೆದುಕೊಡ್ಬೇಕಿತ್ತು, ಆ ಕಾಂಟ್ರಾಕ್ಟಿಗೆ ಸಿಗ್ನೇಚರ್ ಆಯಿತು. ಅದು ಒಂದು ಪ್ರಶ್ನೆ ಸರ್, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ವಿದೇಶಕ್ಕೆ ಹೋದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ, ಏನಾಯ್ತು ಅಂತಾನೂ ಗೊತ್ತಾಗ್ತಾ ಇರಲಿಲ್ಲ, ಏನು ಮಾಡಿದ್ರು. ಇವತ್ತು ಸಾಮಾನ್ಯ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹೌದು, ದೇಶವನ್ನ ಪ್ರತಿನಿಧಿಸುವಂತ, ದೇಶವನ್ನ ನೀವೇ ಅರ್ಥ ಮಾಡಿಕೊಳ್ಳಿ, ಪ್ರಪಂಚಕ್ಕೆ ಪರಿಚಯಿಸಿಕೊಡುವಂತ ಮಾಡ್ತಾ ಇದ್ದಾರೆ ಅಂತ ನೀವು ಲೆಕ್ಕ ಕೊಟ್ಟಿ. ಇಷ್ಟು ದೇಶಕ್ಕೆ ಹೋದ್ರು ಅಂತ ಹೇಳಿ ಲೆಕ್ಕ ಕೊಟ್ರಿ. ಪ್ರತಿ ಒಂದು ದೇಶಕ್ಕೆ ಹೋದಲ್ಲಿ ಕೂಡ ಭಾಷಣದ ಸಬ್ಜೆಕ್ಟ್ ಒಂದೇ, ಕಾಂಗ್ರೆಸ್ಸಿಗೆ ಬೈಯುವುದು, ಕಾಂಗ್ರೆಸ್ ನಾಯಕರಿಗೆ ಬೈಯುವುದು. ಎರಡನೇ ಸಲ ಅಮೆರಿಕಕ್ಕೆ ಹೋದಾಗ ಕೂಡ ಈಗ ನಿಮ್ಮ ಅಪಸ್ವರ ಇರುವಂತದ್ದು ಕಾಂಗ್ರೆಸ್ ಬಗ್ಗೆ ಮಾತಾಡಿ ಮಾತ್ರ ಆಯ್ತು ಅಂತ ನಿಮ್ಮ ಅಪಸ್ವರ. ಹಾಗಾದ್ರೆ ಕಾಂಗ್ರೆಸ್ಸಿಗೆ ನಾವು ಸ್ಮಾರ್ಟ್ ಸಿಟಿಗೆ ಜಪಾನ್ನ ಸಹಭಾಗಿತ್ವ ಅನ್ನೋದು ಪಡ್ಕೊಳ್ತಾ ಇದ್ದೇವೆ, ಚೈನಾದ ಸಹಭಾಗಿತ್ವ ಉಳಿದ ದೇಶಗಳು ತೆಗೆದುಕೊಳ್ತಾ ಇದ್ದೇವೆ. 18 ದಿನದಲ್ಲಿ ತೆಗೆದುಕೊಂಡಿದ್ದಾರೆ. ಇವತ್ತಿಂದ ನಾಳೆಗೆ ಆಗಬೇಕು ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ನೀವು ಅವರು ಹೋದದ್ದು ಸಕ್ಸಸ್ ಆಗಿದೆ ಅಂತ ಹೇಳ್ತೀರಿ? ಮೇಕ್ ಇನ್ ಇಂಡಿಯಾಕ್ಕೆ ಅನುದಾನ ಇದು ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇದೆ, ಹರಿದು ಬರ್ತಾ ಇದೆ. ಉದಾಹರಣೆ ಕೊಡಿ. ನನಗೆ ಮಾತನಾಡ್ಲಿಕ್ಕೆ ಬಿಡಿ. 2011, 2012, 2013 ವರ್ಲ್ಡ್ ಡಿಪ್ರೆಷನ್ ಇಯರ್ ಅಲ್ವಾ? ಮನಮೋಹನ್ ಸಿಂಗ್ ಪ್ರಧಾನಿ 2011ರಲ್ಲಿ $54 ಬಿಲಿಯನ್ ವಿದೇಶಿ ಬಂಡವಾಳ ಬಂತು. ನೀವು ಹೇಳ್ಬೋದು ವಿದೇಶಿ ಹಣ ಹೇಳುವಾಗ ಡೆಪಾಸಿಟ್ ಇದ್ದದ್ದು ಸಾಲ, ಬಂಡವಾಳ ಅಂತ ಹೇಳಿದ್ರೆ ಇಕ್ವಿಟಿಯಲ್ಲಿ ಹಾಕುವಂಥದ್ದು. ಈಗ ಇವರು ಪ್ರಧಾನಿಯಾಗಿ 18 ತಿಂಗಳಾಯಿತು, 44 ಬಿಲಿಯನ್ ಬಂತು 18 ತಿಂಗಳಲ್ಲಿ. 11ರಲ್ಲಿ ಒಂದು ವರ್ಷದಲ್ಲಿ 54 ಅಂದರೆ 23% ಮೋರ್ ಬಂತು. ಯಾವ ಆಧಾರದಲ್ಲಿ ವಿದೇಶಿ ಬಂಡವಾಳ ಹರಿದು ಬಂದಿದೆ ಅಂತೇಳಿ ನೀವು ಮಾತು ಹೇಳ್ತೀರಿ? ನನಗೆ ಅದನ್ನು ನೀವು ಹೇಳಬೇಕಾದ್ದು. UPA ಸರ್ಕಾರ 10 ವರ್ಷಗಳ ಸಾಲ ಇರುವಾಗ ನೋಡಿ, ವರ್ಲ್ಡ್ ಬ್ಯಾಂಕ್ ಸರ್ ದೇಶಗಳನ್ನು ಮೋದಿ ಅವರು ಭಾಷಣ ಮಾಡುವಾಗ ಸದಾ ಹೇಳಿರುವಂಥದ್ದು, ಭಾರತದವರಿಗೆ
ಭಾರತದವರನ್ನ NRIಗಳನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಾದ ಸಂದರ್ಭದಲ್ಲಿ ನೀವೇ ಒಮ್ಮೆ ಕಂಪೇರ್ ಮಾಡಿ. ಹಿಂದಿನ ಪ್ರಧಾನಮಂತ್ರಿಗಳು ಹೋದಾಗ ಅಮೆರಿಕ ಆಗಿರ್ಬೋದು, ಏರ್ಪೋರ್ಟ್ಗೆ ಬಂದು ಒಬ್ಬ ಅಧ್ಯಕ್ಷ ರಿಸೀವ್ ಮಾಡಿಕೊಂಡು ಕರ್ಕೊಂಡು ಹೋಗಿರುವಂತದ್ದು ಪ್ರಧಾನ. ಇಂಥದ್ದನ್ನೆಲ್ಲ ಅವರು ಒಬ್ಬ ನಮ್ಮ ದೇಶದ ನಾಯಕನಿಗೆ ಅಷ್ಟು ಗೌರವ ಸಿಗತ್ತೆ ಅಂತ ಆದ್ರೆ ನಾವು ಅದನ್ನ ಸ್ವಾಗತಿಸಬೇಕು ಅಥವಾ ಯಾಕೆ ಹೋಗ್ಬೇಕು ಪರ್ಚೇಸ್ ಮಾಡ್ಲಿಕ್ಕೆ. ಇಷ್ಟರವರೆಗೆ ನಾವು ಅವರಿಂದ ಪರ್ಚೇಸ್ ಮಾಡ್ತಿರ್ಲಿಲ್ಲ, ರಷ್ಯಾ ದೇಶದಿಂದ ತರಿಸ್ತಾ ಇದ್ದೆವು. ನಮ್ಗೆ ಕಷ್ಟ ಕಾಲದಲ್ಲಿ ನಮ್ಮೊಟ್ಟಿಗೆ ನಿಂತದವರು ರಷ್ಯಾದವರು. ನನಗೆ ವ್ಯಾಪಾರ ಕೊಡ್ಲಿಕ್ಕೆ, ನನಗೆ ಹಣ ಕೊಡ್ಲಿಕ್ಕೆ ಇದರಲ್ಲಿ ಅಮೇರಿಕನ್ ಸಂಸ್ಥಾನ ಅಂತ ಯಾವುದಿದೆ ಅವರ ಆರ್ಥಿಕತೆಯ 96% ಹಣ ಡಿಫೆನ್ಸ್ ಅಲ್ಲಿ ಇರೋದು. ಡಿಫೆನ್ಸಿಗೆ ನಮ್ಮಿಂದ ಪರ್ಚೇಸ್ ಮಾಡ್ತಾರೆ ಅಂತ ಹೇಳುವಾಗ ವ್ಯಾಪಾರಿಗಳನ್ನು ಮೀಟ್ ಆಗ್ಲಿಕ್ಕೆ ಬರ್ತಾರೆ. ಅಧ್ಯಕ್ಷರು ಕೂಡ ಅವರಿಗೆ ವ್ಯಾಪಾರ ಬರುವಾಗ ಅವರು ಮೀಟ್ ಆಗ್ಲಿಕ್ಕೆ ಬರದೆ ಮತ್ತೆ ನೀವು ವ್ಯಾಪಾರ ಒಂದು ಪ್ರಶ್ನೆಯನ್ನು ರೈಸ್ ಮಾಡಿದ್ರು ಅವರು. ರಾಹುಲ್ ಗಾಂಧಿ ಅವರು 56 ದಿನ ನಾಪತ್ತೆ ಆಗಿದ್ರು, ಅದನ್ನ ಕೇಳ್ತೀರಾ ನೀವು? ಸರ್ಕಾರಿ ಖರ್ಚಿನಲ್ಲಿ ಅವರು ಹೋಗಿದ್ದಾರಾ? ಇಲ್ಲ, ಅವರು ಹೋಗಿಲ್ಲ. ನಾವು ಕೂಡ ಅವರು ಎಂತ ಹೇಳ್ತಾರೆ, ನರೇಂದ್ರ ಮೋದಿ ಫಾರಿನ್ ಯೋಧರನ್ನು ಪ್ರಶ್ನಿಸ್ತಾ ಇಲ್ಲ. ಅವರು ಪ್ರಧಾನಿ, ಅಲ್ಲಿ ನಮಗೆ ಬೈತಾರೆ ಅಂತ ನಿಮ್ಮ ಸಮಸ್ಯೆ. ಅವರು ಪ್ರಧಾನಿ, ಅವರು ಹೋದದ್ದರಿಂದ ವಿದೇಶಿ ಸಂಬಂಧ ಏನಾದ್ರು ವೃದ್ಧಿ ಆಯ್ತಾ? ಅಲ್ಲ, ಇವತ್ತು ಈ ದೇಶದ ಜನರಿಗೆ ಗೊತ್ತು ವಿದೇಶಿ ಸಂಬಂಧ ಯಾವ ರೀತಿ ವೃದ್ಧಿ ಆಗಿದೆ. 18 ತಿಂಗಳಲ್ಲಿ ಇಷ್ಟವರೆಗೆ ಬಂದದ್ದು ಒಂದು ಕಂಪನಿ ಓಪನ್ ಆದದ್ದಿಲ್ಲ ಸರ್. ಫೇಸ್ಬುಕ್ ನಂತ ದೈತ್ಯ ಕಂಪನಿಯ ಅದರ ಮುಖ್ಯಸ್ಥನೇ ತನ್ನ ಪ್ರೊಫೈಲ್ ಪಿಕ್ಚರ್ ಅನ್ನ ಭಾರತದ ತ್ರಿವರ್ಣ ಧ್ವಜದಲ್ಲಿ ಹಾಕೊಳ್ತಾನೆ. ಹೌದು, ಡಿಜಿಟಲ್ ಇಂಡಿಯಾಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ವಿಷಯ ಅಂತ ಅನಿಸೋದಿಲ್ವಾ ಸರ್ ನಿಮಗೆ? ಯಾವ ರೀತಿ ಒಳ್ಳೆಯ ವಿಷಯ? ಡಿಜಿಟಲ್ ಇಂಡಿಯಾಕ್ಕೆ ಫೇಸ್ಬುಕ್ ಸಪೋರ್ಟ್ ಮಾಡುತ್ತೆ, ನಿಮ್ಮ ಮುಂದೆ ಗೂಗಲ್ ಸಪೋರ್ಟ್ ಮಾಡುತ್ತೆ. ಬೇಕಾದ ಮೃಷ್ಟಾನ್ನ ಭೋಜನ ಇಟ್ಟಿದ್ದೇನೆ, ನಿಮ್ಗೆ ತಿನ್ಲಿಕ್ಕೆ ಮಾತ್ರ ಅಧಿಕಾರ ಇಲ್ಲ, ಅದನ್ನು ನೀವು ಒಳ್ಳೆದು ಅಂತ ಉಮೇಶ್ ಚಂದ್ರ ಹೇಳಿದ್ರೆ ಒಂದು ವಿಷಯ ಇಲ್ಲ. ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಫ್ರಾನ್ಸಿಗೆ ಹೋದಾಗ ಅಲ್ಲಿ ಶಸ್ತ್ರಾಸ್ತ್ರಗಳ ಒಪ್ಪಂದ ಕೂಡ ನಡೆಯಿತು. ನೇರವಾಗಿ ಡೀಲ್, ಯಾವುದೇ ರೀತಿಯ ಮೀಡಿಯೇಟರ್ ಇಲ್ಲ, ಯಾವುದೇ ರೀತಿಯ ಕಮಿಷನ್ ಏಜೆಂಟ್ಗಳು ಇಲ್ಲ, ನೇರವಾಗಿ ಡೀಲ್ ಆಗಿದೆ. ನಮ್ಮ ದೇಶಕ್ಕೆ ಶಸ್ತ್ರಾಸ್ತ್ರ ಖರೀದಿ ಕೂಡ ಆಗಿದೆ. ಉಮೇಶ್ ಚಂದ್ರ ಸಹಜವಾಗಿ ಅನಿಸಿದ ಅವರು ಹೇಳಿದ್ರು ವ್ಯವಹಾರಕ್ಕೆ ಹೋಗಿರುವಂತದ್ದು, ಆದ್ರೆ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಅಲ್ಲಿ ಬೋಫೋರ್ಸ್ ಯಾವ ರೀತಿಯ ವ್ಯವಹಾರಗಳು ನಡೆದಿದ್ದು ಬಹುಶಃ ಅವರಿಗೆ ಖಂಡಿತವಾಗಿ ಕಿರಿಕಿರಿ ಆಗಿರಬೇಕು. ರಕ್ಷಣಾ ಒಪ್ಪಂದ ಆಗುವುದಾದ್ರೆ ಯಾವುದೇ ಕಮಿಷನ್ ಏಜೆಂಟ್ ಇದ್ರು ಅವನಿಗೆ ಕಮಿಷನ್ ಕೊಡುವಂತ ಅಥವಾ ತೆಗೆದುಕೊಳ್ಳುವಂತ ದೇಶಗಳ ನಡುವೆ ಒಪ್ಪಂದ ಆಗುವಾಗ ಆ ಕ್ರಮ ಇಲ್ಲ. ಇವರು ಉದಾಹರಣೆ ಕೊಟ್ರಲ್ಲ, ಅದು ಅಲ್ಲ ಅಂತ ಪ್ರೂವ್ ಆದ ಮೇಲೆ ಈಗಲೂ ಅದು ಹೌದು. ನಾವು ಹೇಳ್ತೇವೆ ಇವರು ಕಮಿಷನ್ ತೆಗೆದುಕೊಳ್ಳಿಕ್ಕೆ ಇವರ ವ್ಯಾಪಾರಸ್ಥರು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಈ ಹಿಂದೆ ಪ್ರಧಾನಮಂತ್ರಿಗಳಾದ ಬಹಳಷ್ಟು ಜನ ಆಗೋಗಿದ್ದಾರೆ. ಆ ಸಂದರ್ಭದಲ್ಲಿ ಬ್ರಿಕ್ಸ್ ಶೃಂಗಸಭೆ, ಸಾರ್ಕ್ ಶೃಂಗಸಭೆ ಅಥವಾ ಉಳಿದ ಈಸ್ಟ್ ಏಷಿಯಾ ದೇಶಗಳ ಸಭೆಗೆ ದೇಶದ ವಿದೇಶಾಂಗ ಮಂತ್ರಿಗಳು ಹೋಗ್ತಾ ಇದ್ರು ಪ್ರಧಾನಿಯವರನ್ನ ಪ್ರತಿನಿಧಿಸಿಕೊಂಡು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ಸಭೆ ನಡೆದ್ರೂ ಕೂಡ ನರೇಂದ್ರ ಮೋದಿಯವರ ಉಪಸ್ಥಿತಿ. ಈಸ್ಟ್ ಏಷ್ಯಾ ಸಭೆಗೆ ನರೇಂದ್ರ ಮೋದಿಯವರು ಹೋಗ್ತಾರೆ, ಸುಷ್ಮಾ ಸ್ವರಾಜ್ ಹೋಗಬಹುದಿತ್ತು. SM ಕೃಷ್ಣ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಎಷ್ಟು ಸಂದರ್ಭದಲ್ಲಿ ಫಾರಿನ್ ಟೂರ್ ಮಾಡಿದ್ರು ಅಂತ ನಮಗೆ ಗೊತ್ತಿದೆ. ಸೊ ಯಾಕೆ ನಾನೇ ಹೋಗಬೇಕು ಅಥವಾ ದೇಶವನ್ನು ನಾನೇ ಪ್ರತಿನಿಧಿಸಬೇಕು ಅನ್ನುವಂಥ ಹಠ ಅಥವಾ ಆ ಒಂದು ಮನಸ್ಥಿತಿ ಯಾಕೆ ಅನ್ನುವಂಥದ್ದೊಂದು ಪ್ರಶ್ನೆ ಬರುತ್ತೆ. ನರೇಂದ್ರ ಮೋದಿಯವರು ಖಂಡಿತವಾಗಿ ಅವರೇ ಹೋಗಬೇಕು ಅನ್ನುವಂಥದ್ದು ಯಾವ ರೀತಿಯ ಉದ್ದೇಶ ಇಲ್ಲ. ಆದರೆ ಯಾರು ಹೋಗಬೇಕು ಅನ್ನುವಂಥದ್ದನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ಹೋಗುವಂಥದ್ದು. ಎರಡನೇದಾಗಿ ನಾನು ಈಗಾಗಲೇ 3 ವಿಷಯಗಳನ್ನು ಮುಂದಿಟ್ಕೊಂಡು ಹೇಳಿದೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ದೇಶದ ಸಮಸ್ಯೆ ಪರಿಹಾರ ದೃಷ್ಟಿಯಿಂದ ಹಾಗೂ ಭದ್ರತೆಯ ದೃಷ್ಟಿಯಿಂದ ಏನೇನು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಯಾಕಂದರೆ ಅವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 1-2 ವರ್ಷಗಳ ಒಳಗಾಗಿ ದೇಶದ ನೆರೆಹೊರೆಯ ರಾಜ್ಯಗಳು ಮತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಯಾವ ರೀತಿ ಉತ್ತಮ ಬಾಂಧವ್ಯವನ್ನು ವೃದ್ಧಿ ಮಾಡಬೇಕು ಮತ್ತು ಮುಂದುವರಿದ ರಾಷ್ಟ್ರಗಳಿಂದ ದೇಶದ ಅಭಿವೃದ್ಧಿಗೆ ಯಾವ ರೀತಿಯ ನಾವು ಸಹಕಾರವನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾದ ನೀತಿ ನಿರ್ದೇಶನಗಳು ಹೊಂದಿಕೊಂಡು ಮಾಡಿರುವಂಥದ್ದು. ಒಂದು ಸಣ್ಣ ಬಾಂಧವ್ಯದ ಬಗ್ಗೆ ನಿಮಗೆ ನಾನು ಉಲ್ಲೇಖವನ್ನು ಮಾಡ್ತೇನೆ. ಕಳೆದ ಬಾರಿ ಮುಸ್ಲಿಂ ರಾಷ್ಟ್ರವಂದರೆ UAE ಅಲ್ಲ, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ಅಲ್ಲ, ಒತ್ತೆಯಾಳುಗಳನ್ನಾಗಿ ಇರಿಸಿದ್ರು. ಯಮನ್ ನಲ್ಲಿ ಒತ್ತೆಯಾಳುಗಳನ್ನಾಗಿ ಇರಿಸಿದ್ರು. 4,500 ಭಾರತೀಯರಿದ್ರು.
ಪ್ರಪಂಚದ 46 ರಾಷ್ಟ್ರಗಳು ಭಾರತ ನೇತೃತ್ವವನ್ನು ಒಪ್ಪಿಕೊಂಡ್ರು, ಅವರನ್ನು ಬಿಡಿಸಿಕೊಂಡು ಬರೋದರಲ್ಲಿ ನೀವು ಸಹಕಾರವನ್ನು ಕೊಡಿ ಅನ್ನುವಂಥದ್ದು. ನರೇಂದ್ರ ಮೋದಿಯವರು, ಸುಷ್ಮಾ ಸ್ವರಾಜ್ ಅವರು, ಅಜಿತ್ ಇವರು, ಜನರಲ್ ನಮ್ಮ ವಿ ಕೆ ಸಿಂಗ್ ಅವರು ಪ್ರತಿಯೊಬ್ಬರು ಪ್ರಯತ್ನಗಳನ್ನು ಮಾಡಿದ್ರು. ಅಲ್ಲಿಯೇ ದೇಶದ 4.5 ಸಹಸ್ರಷ್ಟು ಭಾರತೀಯರನ್ನ ಕರ್ತಂದಿರೋರು ಮಾತ್ರ ಅಲ್ಲ, ಉಳಿದ 46 ರಾಷ್ಟ್ರಗಳ ಅಲ್ಲಿ ಯಾರು ಒತ್ತೆಯಾಳುಗಳವರು ಇರಿಸಿಕೊಂಡಿದ್ರು ಅವರನ್ನು ಬಿಡುಗಡೆ ಮಾಡುವುದರಲ್ಲೂ ಸಹ ಪ್ರಾಮಾಣಿಕ ಶ್ರಮವನ್ನು ವಹಿಸಿದ್ರು. ಜಗತ್ತಿನ ಎಲ್ಲ ರಾಷ್ಟ್ರಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಬಹುಶಃ ನರೇಂದ್ರ ಮೋದಿ ಅವರು ಇವತ್ತು ಯಾವ ರೀತಿ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ರಾಷ್ಟ್ರಗಳಿಗೆ ಸಂಚಾರವನ್ನು ಮಾಡ್ತಾರೆ, ಅವರ ಉದ್ದೇಶಗಳು ಸ್ಪಷ್ಟವಾಗಿದೆ, ಅವರ ಕೆಲಸ ಕಾರ್ಯಗಳು ಸ್ಪಷ್ಟವಾಗಿದೆ. ಈ ದೇಶದ ಗುಜರಾತಿಗಳು ಅಂತ ಆದ್ರೆ ನಮಗೊಂದು ಕಲ್ಪನೆ ಇದೆ, ಗುಜರಾತಿಗಳು ವ್ಯಾಪಾರಿಗಳು. ಸೊ ವ್ಯಾಪಾರಕ್ಕಾಗಿಯೇ ಹೋಗ್ತಾ ಇದ್ದಾರಾ ನರೇಂದ್ರ ಮೋದಿ ಅವರು ಬೇರೆ ದೇಶಗಳಿಗೆ? ಅಲ್ಲ, ಇದನ್ನು ಮಾನವೀಯತೆಯನ್ನು ಸಹ ವ್ಯವಹಾರ ಅಂತ ಹೇಳಿದ್ರೆ ನಾವು ಏನು ಹೇಳಲಿಕ್ಕೆ ಆಗುದಿಲ್ಲ. ನೀವು UAE ಬಗ್ಗೆ ಕೂಡ ಹೇಳಿದ್ರು. ಅಲ್ಲಿಂದ ನಾವು ಇರಾನ್ ದೇಶಕ್ಕೂ ಹೋದಾಗ ಇರಾನ್ ದೇಶದಿಂದ ಪೆಟ್ರೋಲ್ ಅನ್ನ ಪಡ್ಕೊಳ್ಳಿಕ್ಕೆ ಅಮೆರಿಕ ದೇಶದ ನಿರ್ಬಂಧ ಇದೆ. ಆದರೂ ಸಹ ಭಾರತ ಅಲ್ಲಿ ಹೋಗಿಕೊಂಡು ಅಲ್ಲಿಯ ಪೆಟ್ರೋಲ್ ಅನ್ನು ಯಾವ ರೀತಿ ಪಾಕಿಸ್ತಾನದ ಮೂಲಕ ಬರುವಂತ ಸುತ್ತುವಳಿಸಿ ಬರುವುದರ ಬದಲಾಗಿ ಅಲ್ಲಿಯ ಬಂದರಿಂದ ನೇರವಾಗಿ ಕಾಂಡ್ಲಾ ಬಂದರ ಮೂಲಕ ಭಾರತಕ್ಕೆ ಬಂದರೆ ಸಮಯ ಕೂಡ ಮತ್ತು ಹಣ ಕೂಡ ತುಂಬಾ ಉಳಿತಾಯ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ಇದ್ರ ಬಗ್ಗೆ ಯೋಜನೆ ಉತ್ತರ ವಿದೇಶಾಂಗ ಸಚಿವರು ಅನ್ನುವಂತ ಪೋಸ್ಟ್ ಇದೆಯಾ ಅಂತ ಒಂದು ಪ್ರಶ್ನೆ. ದೇಶದಲ್ಲಿ ವಿದೇಶಾಂಗ ಸಚಿವರು ಅಂತ ಇದ್ದಾರೆ. ಈಗಾಗಲೇ ಸುಷ್ಮಾ ಸ್ವರಾಜ್ ಅವರು ಯಾವ ರೀತಿಯಲ್ಲಿ ಅಲ್ಲಿಂದ ಒತ್ತೆಯನ್ನು ಬಿಡಿಸಿಕೊಳ್ಳಲಿಕ್ಕೆ ನರೇಂದ್ರ ಮೋದಿ ಅವರು ಹೋದಾಗ ಟಾಟಾ ಖಾತಾ ತೋರಿಸುವುದು ಮತ್ತೆ ಬರುವಾಗ ಸ್ವಾಗತಿಸುವುದು ಇದು ಮಾತ್ರ ಅವರ ಕೆಲಸವೋ ಅಥವಾ ಅವರ ಕೆಲಸವನ್ನು ನರೇಂದ್ರ ಮೋದಿ ಅವರು ಹೆಚ್ಚುವರಿವಾಗಿ ಮಾಡ್ತಾ ಇದ್ದಾರೋ? ಖಂಡಿತ ನಾನು ಅದನ್ನೇ ಹೇಳುವಂತದ್ದು. ಸಚಿವ ಸಂಪುಟದಲ್ಲಿ ಒಟ್ಟಾಗಿ ಜತೆಯಾಗಿ ಸೇರಿಕೊಂಡು ಚರ್ಚೆ ಮಾಡಿ ಯಾವ ವಿಷಯದ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು. ನಾನು ಕೇವಲ ಒಂದೇ ವಿಷಯದ ಬಗ್ಗೆ ನಾನು ಹೇಳಿಲ್ಲ, ಅಭಿವೃದ್ಧಿ, ಭದ್ರತೆ. ನಾನು ಮೂಲತಃ ಒಂದು ವಿಷಯ ಹೇಳ್ತೇನೆ. ವಿಶ್ವ ದೇಶಗಳ ಸಮುದಾಯದಲ್ಲಿ ನಮ್ಮ ಗೌರವ ಹೆಚ್ಚಿಸುವಂಥದ್ದು ಎಂಥ ಕೆಲಸ ಗೊತ್ತಾ? 157 ದೇಶಗಳ ನಾನ್ ಅಲೈನ್ಡ್ ಮೂವ್ಮೆಂಟ್ ಇತ್ತಲ್ಲ, ಅದನ್ನು ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷಗಿರಿಯನ್ನು ನಾಯಕತ್ವವನ್ನು ವಹಿಸಿ 157 ದೇಶಗಳು ಕೂಡ ಭಾರತದ ಕಡೆ ನೋಡುವ ಹಾಗೆ ಮಾಡಿದಂಥ ನೆಹರು, ಆಮೇಲೆ ಇಂದಿರಾ ಗಾಂಧಿ, ಆಮೇಲೆ ರಾಜೀವ್ ಗಾಂಧಿ, ಇವರು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿದ್ದಾರೆ. ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಯಾವ ರೀತಿ ಆಗಿದೆ ಅಂತ ಮಾಡಿದ್ದಂಥದ್ದು ಆ ದೇಶಗಳೆಲ್ಲವೂ ಅವರ ಸಂಪೂರ್ಣ ಜೀವನದಲ್ಲಿ ಇಂದಿನವರೆಗೆ ಕೂಡ ನಮ್ಮ ದೇಶಕ್ಕೆ ಋಣಿಗಳಾಗಿ ಚಿರಋಣಿಗಳಾಗಿ ಇರುವ ಪರಿಸ್ಥಿತಿಯಲ್ಲಿ ಇದೆ. ಈಗ ಇವರು ನರೇಂದ್ರ ಮೋದಿಯವರು ವಿದೇಶಗಳಿಗೆ ಹೋದದ್ದರಿಂದ, ಅದು ಹೋದದ್ದು ತಪ್ಪು ಅಂತಲ್ಲ, ಹೋದದ್ದರಿಂದ ನಮ್ಮ ವಿದೇಶಿ ಸಂಬಂಧ ಏನಾದರೂ ವೃದ್ಧಿ ಆಯಿತಾ? ಅವರು ಹೇಳಿದ್ದು ಇಷ್ಟು ಬೇಗ ಆಗುವುದಿಲ್ಲ. ಹೌದು, ಎಷ್ಟು ಸಮಯ ಬೇಕು? 25 ವರ್ಷದ ನಂತರ. ಒಂದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಈ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದ್ರೆ ಹೋಗ್ತಾರೋ ಬರ್ತಾರೋ ಅಂತ ಗೊತ್ತಾಗ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರು ಹೋದ ನಂತರ ಮೊನ್ನೆ ಬಹಳಷ್ಟು ಟ್ವಿಟರ್ ನಲ್ಲಿ ತೋರಿಸ್ತಾ ಇದ್ರು, ಪಾಕಿಸ್ತಾನದ ಬಹಳಷ್ಟು ಜನ ಸೊ ನಮ್ಗೆ ಅಂತ ಪ್ರಧಾನಮಂತ್ರಿ ಬೇಕಿತ್ತು ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿದಂಥದ್ದು ಜೆನ್ಯೂನ್ ಅಕೌಂಟ್, ಯಾರೋ ಫೇಕ್ ಅಕೌಂಟ್ ಅಲ್ಲಿ ಮಾಡಿದ್ದಲ್ಲ, ಜೆನ್ಯೂನ್ ಅಕೌಂಟ್. ನಮ್ಮ ನವಾಜ್ ಶರೀಫ್ ಏನೂ ಇಲ್ಲ ನರೇಂದ್ರ ಮೋದಿ ಅವರ ಎದುರು, ಸೊ ಅಂತ ಪ್ರಧಾನಮಂತ್ರಿ ಬೇಕಿತ್ತು, ನನಗೆ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ, ಈ ರೀತಿ ಟ್ವೀಟ್ ಮಾಡಿದ್ದನ್ನ ಬಿಜೆಪಿ ಅವರು ತೋರಿಸ್ತಾ ಇದ್ದಾರೆ, ಮೀಡಿಯಾಗಳಲ್ಲೂ ಬರ್ತಾ ಇದೆ. ಸೊ ಪಾಕಿಸ್ತಾನ ಮಾತ್ರ ಅಲ್ಲ, ಆ ಟ್ವಿಟರ್ ಅಲ್ಲಿ ಚೈನಾದವ್ರದ್ದು ಕೂಡ ಇದೆ, ಅವರು ಕೂಡ ಬಹಳ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಇನ್ನೂ ಈ ದೇಶದಿಂದ ಯಾವುದಾದ್ರೂ ಹೆದರಿಕೆ ಇದೆ ಅನ್ನುವಂಥದ್ದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಅಲ್ಲಿ ಇತ್ಲ ಬದಿಯಲ್ಲಿ ಇಸ್ರೇಲ್ನೊಟ್ಟಿಗೆ ಸಂಬಂಧ ಬೆಳೆಸಲಿಕ್ಕೆ ನೋಡ್ತಾ ಇದ್ದೇವೆ. ಎಲ್ಲ ಮುಸ್ಲಿಂ ಕಂಟ್ರೀಸ್, ಅರಬ್ ಕಂಟ್ರೀಸ್ 100ಕ್ಕೆ 100 ನಮ್ಮ ವಿರುದ್ಧ. ನಾವು ನಾನ್ ಅಲೈನ್ ಅದಲ್ಲ, ಇಲ್ಲಿ ಹೋಗುವ ಉದ್ದೇಶ ಬೇರೆ. ಆ ಪಾಪ ನಾವು ತುಳುವಲ್ಲಿ ಹೇಳ್ತೇವೆ ಪಾಪ ಮಾಡಾರೆ ಅಂತ, ಪಾಪ ತಪ್ಪಿಸ್ಲಿಕ್ಕೆ ಇಲ್ಲಿಗೆ ಹೋಗುವುದು. ಇಲ್ಲಿ ಅದೇನಿಲ್ಲ, ಇಲ್ಲಿ ವಿಸಿಟ್ ಕೊಡುವುದು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸ್ಮಾರಕಗಳನ್ನು ನೋಡ್ಲಿಕ್ಕೆ, ಇಲ್ಲಿಯ ಅವರ ಕಾರ್ಯಕ್ರಮದಲ್ಲಿ ಈಗ ಇರುವಂಥದ್ದು ಸ್ಮಾರಕಗಳನ್ನು ನೋಡಲಿಕ್ಕೆ. ಅಲ್ಲಿ ಹೋಗುವಂಥ ಕಾರ್ಯಕ್ರಮ ಇರುವಂಥದ್ದು ಬೇರೆ. ಮೂಲವತ್ತ ಇರುವುದೇನಂತ ಹೇಳಿದರೆ, ಶ್ರೀಲಂಕಾದಲ್ಲಿ ಇರುವಂಥ ಯಾವುದೇ ಡೆವಲಪ್ಮೆಂಟ್ ಯಾವುದಿದೆ ಇದರಲ್ಲಿ, ಯಾವುದು ಡಿಫೆನ್ಸಲ್ಲಿ, ಅದು ಕೊಟ್ಟವರು ಅವರು. ಈವನ್ LTTE ಅಂತ ಹೇಳುವಂಥ ಸಂಸ್ಥೆಯನ್ನು ಸಂಪೂರ್ಣ ಸಾಕ್ತಿದ್ದವರು ಇಸ್ರೇಲ್ನವರು. ಆ ಉದ್ದೇಶ ಚೈನಾದಲ್ಲಿ ಅಲ್ಲಿ ಇದೆ. ಅದಕ್ಕೆ ಅಂತ ಕೇಳಿದ ಕೂಡಲೇ ನೀವು ಕುತಂತ್ರವನ್ನೇ ಅವರ ಹನಿ ನೀರಾವರಿ ಪದ್ಧತಿ ಇಡೀ ದೇಶ ಒಪ್ಪಿಕೊಂಡಿದೆ, ಇಡೀ ಪ್ರಪಂಚ ಒಪ್ಪಿಕೊಂಡಿದೆ ಇಸ್ರೇಲ್. ಅದು ಒಳ್ಳೆಯದನ್ನು ಹೌದು,
ಒಳ್ಳೆದನ್ನು ಒಳ್ಳೆದು ಅಂತ ಹೇಳ್ಬೋದು. ಅದೇ ಕೆಟ್ಟದನ್ನು ಕೆಟ್ಟದು ಅಂತ ಹೇಳ್ಬಾರ್ದಾ? ಯಾಕಂದ್ರೆ ಇಸ್ರೇಲ್ನಿಂದ ನಮಗೆ ಏನಾದ್ರೂ ಬರ್ತದ? ನಿಮ್ಮ ಕನ್ನಡಕ್ಕೆ ಯಾಕೆ ಒಂದೇ ರೀತಿ ನಾವು ವ್ಯಾಪಾರ, ನಾವು ನಮ್ಮ ದೇಶದ ಪ್ರಧಾನಿ ವಿದೇಶಕ್ಕೆ ಹೋದದ್ದು ಇಷ್ಟವರೆಗೆ ಮಾರ್ಕೆಟಿಂಗ್ ಅಲ್ಲ, ಶಾಪಿಂಗ್, ಅದನ್ನು ಅವರು ಒಪ್ತಾರೆ. ನಾನು ಒಪ್ಪೋದಿಲ್ಲ. ನೀವು ಹೇಳಿದ್ದು ಪರ್ಚೇಸ್ ಮಾಡ್ಲಿಕ್ಕೆ ನಮ್ಮನ್ನು ಮಾರಾಟ ಮಾಡ್ಲಿಕ್ಕೆ ಅಲ್ಲ, ಅಲ್ಲಿಂದ ಪರ್ಚೇಸ್ ವೈಯಕ್ತಿಕ ಅಂತ ನಾನು ಹೇಳಿಲ್ಲ. ನಾನು ವೈಯಕ್ತಿಕ ಅಂತ ಹೇಳಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿ. ಶಾಪಿಂಗ್ ಅಂತ ಹೇಳಿದ್ರೆ ಶಾಪಿಂಗ್ ಮತ್ತು ಮಾರ್ಕೆಟಿಂಗ್ ಎರಡು ವರ್ಕ್ ಇದೆ. ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ನಮ್ಮ ತತ್ವವನ್ನು ನಾವು ಮಾರಾಟ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ, ಯಾಕೆಂದ್ರೆ ವಿದೇಶದಿಂದ ಬರಬೇಕು. ಇವತ್ತು ಬೆಳಿಗ್ಗೆ ರಿಸರ್ವ್ ಬ್ಯಾಂಕ್ ಇದ್ದು ಗವರ್ನರ್ ಸ್ಟೇಟ್ಮೆಂಟ್ ಕೊಟ್ಟ. ಇವತ್ತು ಬೆಳಿಗ್ಗೆ ಇಂಟರ್ವ್ಯೂ ಇತ್ತು, ಟಿವಿಯಲ್ಲಿ ಅವರ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಹೇಳ್ತಾರೆ ಗೊತ್ತುಂಟಾ? 60% ಎಕ್ಸ್ಪೋರ್ಟು ಇಳಿಕೆ ಆಗಿದೆ 18 ತಿಂಗಳಲ್ಲಿ ಅಂತ. ಒಂದನೇದು. ಎರಡನೇದ್ದು, UPA ಸರ್ಕಾರ ಪ್ರಾರಂಭ ಆಗುವಾಗ ವಿಶ್ವ ಆರ್ಥಿಕತೆಯ ಪಟ್ಟಿ ಅಂತ ಉಂಟಲ್ಲ, 2005ರಲ್ಲಿ ಪ್ರಾರಂಭ ಆಯಿತು. ಆಗ ಪ್ರಾರಂಭ ಹೇಳಿ ಪ್ರಾರಂಭ ನಾನು ಮಾತಾಡಲಿಕ್ಕೆ ಬಿಡಿ, ನಾನು ಹೇಳುವ ವಿಷಯ ಬೇರೆ. ನಿಮ್ಮ ಅಭಿವೃದ್ಧಿಯನ್ನು ಪ್ರಶ್ನಿಸ್ತಾ ಇದ್ದೇನೆ. 10ನೇ ಸ್ಥಾನದಲ್ಲಿ, ವಿಶ್ವ ಆರ್ಥಿಕತೆಯ 10ನೇ ಸ್ಥಾನದಲ್ಲಿ ಭಾರತ ನೀಡುವುದಕ್ಕೆ ಬದಲಾಗಿ UPA ಸರ್ಕಾರ ನಾವು ಆದ ಮೇಲೆ ಮಾತಾಡಿ ನಿಮಗೆ ಅವಕಾಶ ಇದೆ. ಅಧಿಕಾರ ಬಿಟ್ಟು ಕೊಡುವಾಗ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿ, ಇವತ್ತು ಯಾವ ಸ್ಥಾನದಲ್ಲಿದೆ? ಕೊನೆಯ ರಿಯಾಕ್ಷನ್ ನಿಮ್ಮ ಕಡೆಯಿಂದ ನನಗೆ ಬೇಕಾಗಿರುವಂತದ್ದು, ಇವತ್ತು ಯಾವ ಸ್ಥಾನದಲ್ಲಿದ್ದೇವೆ? ಇಷ್ಟು ಮಾಡಿದಂತ ಪ್ರವಾಸಗಳು ವೇಸ್ಟ್ ಅಂತ ನೀವು ಶರ ಬರೆದು ಅಲ್ಲ, ನಾನು ಹೇಳಿದಲ್ವಾ, ಅಧಿಕಾರ ಹಸ್ತಾಂತರ ಮಾಡುವಾಗ ವಿಶ್ವ ಆರ್ಥಿಕತೆಯಲ್ಲಿ 3ನೇ ಸ್ಥಾನದಲ್ಲಿ ಭಾರತ ಇತ್ತು. ಇವತ್ತು ನಾವು 5ನೇ ಸ್ಥಾನದಲ್ಲಿದ್ದೇವೆ. ಅದು ಬಿಟ್ಟು, ಅದು ಅಲ್ಲದೆ 60% ನಮ್ಮ ಎಕ್ಸ್ಪೋರ್ಟ್ ಡೌನ್ ಆಯಿತು ಅಂತ ರಿಸರ್ವ್ ಬ್ಯಾಂಕ್ ಗವರ್ನರ್ ಹೇಳ್ತಾರೆ. ಅದು ಬಿಟ್ಟು ಮತ್ತೊಂದು ಹೇಳ್ತಾರೆ, ದೇಶದಲ್ಲಿ ಯಾವುದೇ ಇಂಡಸ್ಟ್ರಿ 70%ಗಿಂತ ಆಪ್ಟಿಮಮ್ ಸ್ಟೇಜಿಗೆ ಹೋಗಲಿಲ್ಲ. ಅದು 100% ಆಗಬೇಕಾದ್ರೆ ಇನ್ನು 2 ವರ್ಷಗಳ ಕಾಲ ಕನಿಷ್ಠ ಬೇಕು. ಯಾವುದೇ ಕಾಲದಲ್ಲಿ ಇಂಟರ್ವ್ಯೂ, ಇವತ್ತು ಬೆಳಿಗ್ಗೆ ಆದ ಇಂಟರ್ವ್ಯೂ, ಇವತ್ತು ಬೆಳಿಗ್ಗೆ ಇಂಟರ್ವ್ಯೂ ಇಷ್ಟು ದಿನ ಮಾಡಿದಂತ ನರೇಂದ್ರ ಮೋದಿ ಪ್ರಧಾನಿಗಳ ಟೂರ್ ವೇಸ್ಟ್ ಆಗದೆ ಆಯ್ತಾ? ಲಾಭ ಏನಾದ್ರು ಲಾಭ ಇಷ್ಟರಿಗೆ ಬರಲಿಲ್ಲ. ಅಮೆರಿಕದ ಇವತ್ತು ಪ್ರಧಾನಿ ಆಗೋದಕ್ಕೆ ಹೊರಟಿದ್ದೇವೆ ಅಂತ ಬಿಜೆಪಿಯ ನಾಯಕರು ಅಥವಾ ಬಿಜೆಪಿಯ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಈ ವಿದೇಶಿ ಟೂರಿನ ಮುಖಾಂತರ ನಾವು ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಇಲ್ಲಿ ವಿಶ್ವಗುರು ಆಗುವಂತಹದ್ದು ನರೇಂದ್ರ ಮೋದಿ ಅವರಲ್ಲ, ಈ ಭಾರತ ದೇಶ. ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ದೇಶದ ಪ್ರಧಾನಮಂತ್ರಿಗಳು ಮತ್ತೊಂದು ದೇಶಕ್ಕೆ ಭೇಟಿಯನ್ನು ಕೊಟ್ಟಾಗ ಆ ವ್ಯಕ್ತಿಯಲ್ಲಿ, ಆ ಪ್ರತಿನಿಧಿಯಲ್ಲಿ ಅವರು ಕಾಣುವಂಥದ್ದು ಆ ದೇಶವನ್ನ. ಆದರೆ ಭಾರತದಲ್ಲಿ ಮಾತ್ರ ನರೇಂದ್ರ ಮೋದಿಯವರು ಹೋದಾಗ ಈ ದೇಶದ ಜನತೆ ಅವರನ್ನು ಭಾರತದ ಪ್ರತಿನಿಧಿಯಾಗಿ ಕಂಡ್ರೆ ಕಾಂಗ್ರೆಸ್ನವರು ಮಾತ್ರ ಅವರಲ್ಲಿ ನರೇಂದ್ರ ಮೋದಿಯವರನ್ನು ಕಾಣ್ತಾರೆ, ಈ ವ್ಯಕ್ತಿಯನ್ನು ಕಾಣ್ತಾರೆ. ಸಹಜವಾಗಿ ಯಾಕಂತ ಹೇಳಿದರೆ ಅವರಿಗೆ ಒಂದು ಅಳುಪು ಇದ್ದೇ ಇದೆ. ಇವತ್ತು 6.5 ದಶಕಗಳ ಆಡಳಿತದ ಅನಂತರ ಇವತ್ತು ದೇಶದಲ್ಲಿ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ದಾರೆ ಈ ಜನತೆ. ನೀವು ಪ್ರತಿಪಕ್ಷವಾಗಿ ಇದ್ದುಕೊಂಡು ಕೆಲಸ ಮಾಡಿ ಅಂತೇಳಿ ಬಹುಶಃ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವುದರಲ್ಲೂ ಸಹ ಇವತ್ತು ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಅವರಲ್ಲಿರುವಂತಹ ಒಳಜಗಳಿರ್ಬೋದು, ಅವರಲ್ಲಿರುವಂತಹ ವ್ಯತ್ಯಾಸ, ಆಂತರಿಕ ಅಭಿಪ್ರಾಯ ಭೇದಗಳಿರ್ಬೋದು, ಇವೆಲ್ಲದರ ಪರಿಣಾಮವಾಗಿ ಅವರು ಇವತ್ತು ಮುಂದಿನ ದಿನಗಳಲ್ಲಿ ಪ್ರಧಾನ ಪ್ರತಿಪಕ್ಷವಾಗಿ ಇರ್ಲಿಕ್ಕೆ ಕೂಡ ನಾಲಾಯಕ ಅನ್ನುವಂತಹ ಸೂಚನೆಯನ್ನು ಜನಗಳು ಕೊಡ್ತಾ ಇದ್ದಾರೆ. 2014-2015 ಪ್ರತಿ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ಆಲ್ಮೋಸ್ಟ್ ಪ್ರತಿ ತಿಂಗಳಲ್ಲಿ ವಿದೇಶ ಪ್ರವಾಸ ಮಾಡಿದ್ದಾರೆ. ಸೊ ಇದು ಕಂಟಿನ್ಯೂ ಆಗೋದೊಂದು ಬೆಟರ್ ಅಂತ ಅನ್ಸುತ್ತಾ ನಿಮಗೆ? ನಾನು ಒಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ತೇನೆ. ಇದು ನಾವು ಪ್ರಕೃತಿಯಲ್ಲಿ ಕಾಣ್ತಾ ಇದ್ದೇವೆ, 2 ರೀತಿಯ ನೊಣಗಳನ್ನು ನೋಡ್ತೇವೆ. ಜೇನು ನೊಣ ಇದೆ, ಸಾಮಾನ್ಯ ನೊಣಗಳಿದೆ. ಜೇನು ನೊಣಗಳು ಯಾವತ್ತು ಮಕರಂದವನ್ನು ಹುಡ್ಕೊಂಡು ಹೋಗ್ತದೆ. ಸಾಮಾನ್ಯ ನೊಣಗಳು ನೀವು ಭ್ರಷ್ಟಾನ್ನ ಭೋಜನವನ್ನು ಇಟ್ಟರೂ ಸಹ ಕಸಕಡ್ಡಿಗಳ ಮೇಲೆ, ಗಲೀಜು ವಸ್ತುಗಳ ಮೇಲೆ ಕೂತ್ಕೊಳ್ಳುವಂಥದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿ ನಂಬಿಕೆ ಇಟ್ಟುಕೊಂಡು ಆ ಜೇನು ನೊಣದ ಮೇಲೆ ಯಾವ ರೀತಿಯ ಒಳ್ಳೆಯ ಅಂಶಗಳನ್ನು ನಾವು ವಿದೇಶಗಳನ್ನು ನಾವು ಪಡ್ಕೊಳ್ಬೋದು. ನಾನು ಈಗಾಗಲೇ ಇರುವುದು ಪ್ರತಿಯೊಂದು ರಾಷ್ಟ್ರಗಳಿರುವುದು, ಅಮೆರಿಕ ಇರ್ಬೋದು, ಚೀನಾ ಇರ್ಬೋದು, ಕೆನಡಾ ಇರ್ಬೋದು, ಲಂಡನ್ ಇರ್ಬೋದು, ಜರ್ಮನಿ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲಾ ಕಡೆಯಲ್ಲೂ ನಾವು ಯಾವ ರೀತಿಯ ಸಹಕಾರವನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ದೇಶದ ವಿದ್ಯುತ್ ಸಮಸ್ಯೆ ನಿವಾರಣೆ ಮಾಡಬೇಕಾದ್ರೆ ಅಲ್ಲಿರುವಂತಹ ಯುರೇನಿಯಂ ತೆಗುವಂತದ್ದು, ಅಲ್ಲಿರುವಂತಹ
ತಂತ್ರಜ್ಞಾನ ಉಪಯೋಗಿಸಿಕೊಳ್ಳುವಂಥದ್ದು, ಈ ದೇಶದ ರೈಲ್ವೆ ವಿಭಾಗವನ್ನು ಅಭಿವೃದ್ಧಿಪಡಿಸುವಂಥದ್ದು, ರಸ್ತೆಗಳನ್ನು ಆಧುನೀಕರಣಗೊಳಿಸುವಂಥದ್ದು, ಉದ್ಯೋಗ ಸಮಸ್ಯೆಗಳ ನಿವಾರಣೆ ಮಾಡುವಂಥದ್ದು, ಇವತ್ತು ದೊಡ್ಡ ದೊಡ್ಡ ಫೇಸ್ಬುಕ್ ಇರ್ಬೋದು ಎಲ್ಲಾ ಕಂಪನಿಗಳು ಇವತ್ತು ದೇಶದ ಉಪಯೋಗ ಮಾಡಲಿಕ್ಕೆ ಬರ್ತಾ ಇದೆ. ಹೌದೋ ಅಲ್ವೋ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ಒಂದು ಕಡೆಯಲ್ಲಿ ಬಿಜೆಪಿಯವರು ನಾವು ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತಹ ಪ್ರವಾಸ ದೇಶದ ಅಭಿವೃದ್ಧಿಗೆ ಅಂತ ಹೇಳ್ತಾ ಇದ್ರೆ, ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ ಎಲ್ಲಾಗಿದೆ ಸ್ವಾಮಿ ಅಭಿವೃದ್ಧಿ, ಟೂರ್ ಮಾತ್ರ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಸೊ ಸಾಮಾನ್ಯ ಜನ ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಸೊ ಅದು ಇವತ್ತು ಗೊತ್ತಾಗೋದಿಲ್ಲ, ಅದು ಫ್ಯೂಚರ್ ಅಲ್ಲಿ ಖಂಡಿತ ಗೊತ್ತಾಗತ್ತೆ. ಏನು ಇದು ಈ ಟೂರಿನಿಂದಾಗಿ ದೇಶಕ್ಕೆ ಏನಾದರೂ ಅಭಿವೃದ್ಧಿ ಆಯ್ತಾ ಅಥವಾ ಜನ ಇದನ್ನು ಸ್ವೀಕರಿಸಿದ್ದಾರಾ ಅನ್ನುವಂಥದ್ದು ಇವತ್ತು ನಾಳೆಗೆ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇವತ್ತು ನಾವು ಕೂಡ ಕ್ಲಾಪ್ ಹೊಡಿಬೇಕು, ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಇದ್ದಾರೆ, ಪ್ರತಿ ದೇಶಕ್ಕೆ ತಿರುಗಾಡ್ತಾ ಇದ್ದಾರೆ ಅಂತ. ಸೊ ಮಾಡ್ತಾ ಇದ್ದಾರೆ, ಅದು ಕಂಟಿನ್ಯೂ ಕೂಡ ಆಗ್ತಾ ಇದೆ. ಸೊ ಏನಾಗತ್ತೆ ಗೊತ್ತಿಲ್ಲ. ಇದು ಇವತ್ತಿನ ವಿಶೇಷ. ನಿಮ್ಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.